ಮತ್ತೇನು ಹೇಳ್ಬೇಕು? ಸಂಗತಿ ಅಲ್ಲ. ನೀವು ನೋಡಿ, ನೀವು ಮಾಡುದು ಎಷ್ಟು ಕಷ್ಟ ಆಗ್ತದೆ ನೋಡಿ. ನಾವು ಬರ್ಬೇಕು ನಮಗೂ ಪದವ ಬೇಡ ನೀವು ಕೊಟ್ಟದ್ದು ಹೀಗೆ ಮಾಡುದಲ್ಲ. ಬರೇ ಪುಸ್ತಕದಲ್ಲಿದ್ದ 5 ಮಧ್ಯೆ ಹೇಳುದು, ಕಿಸೆಯಿಂದ 10 ಮಧ್ಯೆ ಮಾಡುದಲ್ಲ. ಮತ್ತೆ ಅನಿವಾರ್ಯ. ಅತ್ತ ಮಾರಿಂದ ಬಡೆಕಾಯ್ದಾಗ್ಲು ಬತ್ತು ಕುಲ್ದೇನು ಮಾರ ಮುಗಳು ತೆನ್ಕಾಯ್ದಾಗ ಓಡಿವೆ. ಆಯ್ತು ಜಾರ್ಕಲ್ ಅರುಣ್ ಇಲ್ಲಿ ನಿಕ್ಕ ದಣಿಯರು ಅಮ್ಮೆಯರು ಗೊತ್ತಾಗ್ಬಿಡ ಜೀವನ ಚೂರು ಮಾಸ ಇತ್ತನ್ನ ಗೊತ್ತಾವ ದಣಿಯರು ಎಂಕಿತ್ತೆ ಗೊತ್ತಾಯ್ನಿ ಭಾಗವತರು ನಾವು ದಣಿಯಿಂದ ಒಂಜ ಕೈಟ್ ಕಾಸು ಬೋಡು ಜನ ಸರ್ರೋಡು ಮಾಸ ಬೋಡು ರಡ್ಲೈಜನಿಂಚನೆ ಆಪುಣಿ ರಡ್ಲೈಜನ ನೀರು ಮೇಳ ಮಲ್ತೆ ಬಿದಾಡ್ದಾರತ್ತ ಅತ್ತು ಮೇ ನಿನ್ನೆ ಎಂಚಿನ ಜಾರ್ಕಲ್ಲ ಜಾರೊಂದೇ ಪುಣ್ಣ ಮೇಲೋಡ್ದು ಎಂಜಿನ ಈ ಸರ್ತಿ ಎಂಜಿನ ನಿಘಂಟುವ ನೋಡಿ ಇವಾಗ ಜನಾಂತರ ಬಂಗ ಹಾಕೊಂಡು ಅಂದನ್ನ ನಿಕ್ಕಲು ಸರಿಯಾದ ಸಂಬಳ ಕೊಡ್ನೆ ಅಂದ ಜಾರುವೆ ಸಂಬಳ ಕೊಂಜೆ ಕರೆಕ್ಟ್ ಕುಲ್ವೆ ಊರುಗು ತುಂಬ ಬರ್ಪ ಮಾರ ಬುಡಿದ್ದಿಗೂ ಸರಿದ್ದಿ 10,000 ಕೊರ್ಲೆ ಇಲ್ಲ ಓಡಿಜ್ಜಿ 5,000 ಕೊರ್ಲೆ ಇಲ್ಲ ಅರಿಜ್ಜಿ 3,000 ಕೊರ್ಲೆ ಎಂದು ಅವೇನೇರು ಮೇಲೆ ಕಾಣು ದಾದವಲ್ಪನು ನಿಕ್ಕಲು ಅಕೇರಿಗನ ಕುರಿತು ಎರಡು ಸಮಸ್ಯೆ ಆಗ್ಬಿಡ ತೈಕಿ ಸುರುಕುದೆ ತೋನೆ ನಿಕ್ಕ ದನಿ ಆನತ್ತಮ್ಮ ನಿಕ್ಕ ಕಿಸನೆಗ್ದರೆ ಸರಿ ನಿಂಡ ಉಂಟ ಆಸೆ ನಾನು ನೋಡಿ ಎಂಚಿನ ಮಾರೆಯನ್ನು ಒರಿಯುವೆನ್ನು ಆಜಿರ್ಲೆ ಕೂಡ ఒక ಲೆಪ್ಪನೆ ಹೊಡೆಯಾರಪ್ಪನೆ ಕೊರ್ತು ಕಡೆಸುದನ್ನು ಸತೀಶನ್ನೆ ನೆರ್ಪೇರು ಬೇಗ ಬಲ್ಲೆಂದು ಯಾನು ಮಾಡ್ಕೊಳು ನಿಲ್ಲು ಒರಿಯುವಿಯೇ ಬರ್ಬಾರ್ದು ఒక ಇದು ಗೋಡೆ ಬಂಡೆ ನೀವು ಗೋಡೆ ಆಡೋದು ಎಂಚಿನ ಬಂಡೆ ಇತೆ ಏಸದಾಯರಾತನ ಆ ಬಾಕಿದಾಗಲೇ ಪುರಪಾಟು ಆತ ತಯಾರುಲ್ಲೆ ನೀರು ಬೇಗ ರಂಗಸ್ಥಳ ಮಾಡ್ರ ಬೇಗ ಬರ್ತಿದ್ರು ಎಂಕ್ಲಿಂದ ವೇಷಾಲ ಪೂಜೆ ಮಾಡ್ತಾರೆ ಓ ವೇಷ ಮಾಡ್ತಾರೆ ಏತು ಪೂರ್ತಿ ಚಂಡಿ ಅಂತ ಎಂಕ್ಲಿಗೆ ಗೊತ್ತು ಇತ್ತಲೆ ಪೋರ್ ಎಕ್ಕರಂಚಿ ಕಾತೋದಿಲ್ಲ ಓಲ್ಮೆ ಚಂಡಿ ಆಯ್ನಿ ಓಲ್ ಬರೀತಿ ಯಾನು ಉಳಾಯಿ ಚಂಡಿ ಆಯ್ನ ಅಂದಿನಿ ಉಳಾಯಿ ಚಂಡಿ ಆಯ್ತಿ ಮಲ್ಲೆತಿ ಎಂಕೆಲ್ಲ ರಜೆ ಓಡು ಅಂಡ್ ಶುರುವಾಯ್ತು ಆಟ ಶುರುವಾತು ಜಿ ಮಾರ ಎಲ್ಲ ರಜೆಗೆ ಏನು ಎನ್ನ ಅಜ್ಜಿ ಹೈತಿನ ಕಾರ್ಯಕ್ರಮ ಅಜ್ಜಿ ಬರತ್ತ ಈ ಅಜ್ಜರು ಪೋಯಿನ ಕಾರ್ಯಕ್ರಮ ಕೊಂಡೆ ಅಜ್ಜಿನೇ ಬೋಡ್ದಿದ್ಯೋ ಹೋಂಡ ಯಾರು ನಿನ್ನ ಅಮ್ಮೆ ಸಾಲ್ಪುನವಳು ಎಂಚಿನ ಪ್ರಸಂಗ ಎಂಚಿನ ಪ್ರಸಂಗ ಒಟ್ಟು ನಿಖಿಲು ಪೂರ್ತಿಗಾನಾಗ ಪ್ರಸಂಗ ಮಾಡ್ಕೊಂಡು ಎಂಕ್ಲಿಂಜಿನ ನಮ್ಮ ಧರ್ಮ ಗೊಪ್ಪು ನಮ್ಮ ಪ್ರಹ್ಲಾದ ಚರಿತ್ರ ಅಂತ ತೆಂಕಾಯ್ದ ಬಡೆಕಾಯ್ದ ನೀವು ಬಡೆ ಎಂಚಿನ ಚಂಡಿಗೋರಿ ಹತ್ತು ಮಾರೆ ಅವು ಕಾಪಿಗಳ ಜೊತೆಗೆ ಇಂದು ಚಂದ್ರಾವಳಿ ವಿಲಾಸ ತಯಾರೌಡಿ ಹೊಸಬ್ರ ಚೌಕಿ ಬಣ್ಣ ತಗೊಂಡಿವಲ್ಲಿ ನಿಟ್ಟು ತಿನಿಯರ ಉಣಿಯರ ಅಡಿಗೆ ಓರಿ ಗಲಟೆ ಅನ್ಕೋಚನ ಬಕ್ಕಡೆ ಲೆಕ್ಕ ನಂಚತ್ತು ಇದು ಒಂಜಿ ರಡ್ಡು ಮೇಳದಗ್ಲತ್ತು 1000 ಗಂಟ್ಲೆ ಮೇಳದಗ್ಲು ಪೂರ ಒಟ್ಟಾಗ್ತೇನೆ ಒಂಜಿ ಮೇಳದಗ್ಲು ಒಟ್ಟಾಂಡನೇ ಗಂಜಿನ ಕರ ಒರಿವಿಜಿ ಕರೆಕ್ಟ್ ಗಂಜಿ ಒರಿವಿಜಿ ಇനി ಮಾತಾ ಮೇಳದಗ್ಲು ಒಟ್ಟಾಗ್ತೇವೆ ದಾಲ ಒರಿವಾದದು ಒಮ್ಮಿಲ್ಲ ಅನಿತ್ತೆ ನಿಕ್ಕ ಒರಿ ಜನರ ಸರ್ಪ ದೇವಸ್ಥಾನ ಅಂತ ನಿನ್ನ ಕಡೆ ಪುಡಿ ಜನ ಚಂದ್ರಲ್ಲಿ ಚಂದ್ರಲ್ಲಿ ಒರಿವ ಅವಲ್ಲಿ ಕಲಾವಿದರಿಗೆ ವೇದಿಕೆ ಬರೀ ಕರಿ
ಚರಣರ ಬೆರೆಸುತ್ತ ಗೋವನು ಗೋವನು ಕಾಯ ಪರಟ ಕಾಯ ಪರಟ ಶೃಂಗಾರವಾಗಿ ಕಾಯ ಪರಟ ಕಾಯ ಪರಟ ಶೃಂಗಾರವಾಗಿ ಧೈರ್ಯನಾಶನ ಧೈರ್ಯನಾಶನ ಶ್ರೀ ರಂಗರಾಮನ ಶೃಂಗಾರವಾಗಿ ಧೈರ್ಯನಾಶನ ಧೈರ್ಯನಾಶನ ಶ್ರೀ ರಂಗರಾಮನು ನನ್ನನ್ನ ಎಲ್ಲರೂ ಪರಮ ಪುರುಷರಾಗಿ ಕೊಂಡಾಡಿದ್ದಾರೆ. ಯಾಕೆ
ಧರ್ಮ ಸಂರಕ್ಷಣೆಯ ಕಾರ್ಯಭಾರವನ್ನು ಕೈಗೆತ್ತಿಕೊಡುತ್ತ ನಾನು ಹ್ಮ್ ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನು ಎತ್ತಿ ಓ ಧರ್ಮ ಸಂರಕ್ಷಣೆ ಮಾಡುತ್ತಿರುವವನು. ಹ್ಮ್ 8ನೇ ಅವತಾರವಾದಂತ ಕೃಷ್ಣಾವತಾರವನ್ನು ಓ ದ್ವಾಪರ ಯುಗದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಆದ್ರೆ ದುಷ್ಟರನ್ನು ಕೊಂದದ್ದು ಹೌದು, ಇವತ್ತು ಮಾತ್ರ ಶೃಂಗಾರ ಯಾಕೆ? ಹಾಗೆ ದುಷ್ಟರನ್ನು ಕೊಲ್ಲುವುದಕ್ಕೆ ಶೃಂಗಾರ ಬೇಕಾ? ಆ ಬೇಡ. ಆ ಶೃಂಗಾರವೇ ನನ್ನಲ್ಲಿ ದೌಷ್ಟ್ಯತನದಿಂದಾಗಿ ಆ ಕೆಲವರಲ್ಲಿ ತುಂಬಿಕೊಂಡಿದೆ. ಹ್ಮ್ ಶೃಂಗಾರವೇ ಅಹಂಕಾರಕ್ಕೆ ಕಾರಣ ಎನ್ನುವುದು ಗೊತ್ತಾಗಬೇಕು ಅಂತಾದ್ರೆ ನನ್ನ ಶೃಂಗಾರದ ಮುಂದೆ ಉಳಿದವರ ಶೃಂಗಾರ ಎಷ್ಟು ಆ ಎನ್ನುವುದನ್ನು ತೋರಿಸುವುದಕ್ಕೆ ನಾನು ಶೃಂಗಾರವಾಗಿ ಹೊರಟು ನಿಂತಿದ್ದೇನೆ. ಹ್ಮ್ ಯಾರ್ಯಾರದ್ದು ಅಲ್ಲ, ಚಂದ್ರಾವಳಿಗೆ ಆ ನನಗಿಂತ ರೂಪವಂತಿರೋ ಪೃಥ್ವಿಯಲ್ಲಿ ಯಾರಿಲ್ಲ ಎನ್ನುವಂತ ಅಹಂಕಾರ, ಅವಳ ಅಹಂಕಾರ ಮರ್ದನ ಮಾಡಬೇಕು. ಆ ಅಷ್ಟು ಮಾತ್ರವಲ್ಲ, ಅವಳ ಗಂಡ ಚಂದಗೋಪನಿಗೆ ನನಗಿಂತ ಮಿಗಿಲಾದವರು ಪೃಥ್ವಿಯಲ್ಲಿ ಯಾರು ಚಲವಂತರು, ಬಲವಂತರು, ಹಣವಂತರು ಇಲ್ಲ ಎನ್ನುವಂತ ದುರಹಂಕಾರ, ಆ ಅವನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಇವತ್ತೊಂದು ಕಾಲಾವಕಾಶ ನನಗೆ ಕೂಡಿ ಬಂದಿದೆ. ಹಾಗಂತ ಹೀಗೆ ಹೋಗುವುದಾ? ಆ ಸರಿಯಲ್ಲ. ಆ ಯಾವ ರೀತಿಯಿಂದ ಚಂದಗೋಪನ ಮನೆಯನ್ನ ಪ್ರವೇಶ ಮಾಡ್ತೇನೆ ಆ ಎನ್ನುವ ಹಾಗೆ ಎಲ್ಲರೂ ನಿರೀಕ್ಷೆಯಲ್ಲಿರ್ಬೇಕಲ್ವಾ? ಸರಿಯಾಗಿ ಹೋಗ್ತೇನೆ ನೋಡು. ಸಿಂಧು ಎಂದು ಗ್ರಾಮದ ಮಧ್ಯದಲ್ಲಿ ಸಿಂಧು ಎನ್ನುವ ಗ್ರಾಮದ ಮಧ್ಯದಲ್ಲಿ ಹೋದರ ಮನೆಗಳಲ್ಲಿ ಚಂದಗೋಪನ ನಿಲಯವ ಕೋರದಲ್ಲಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ ನಮಸ್ಕಾರ. ನಿಮ್ಮ ಅಗತ್ಯವೇ ನನಗಿಲ್ಲ. ಬಲ್ಲಿರೇನಯ್ಯ ಪರಕ್ರಮ ಗಂಟೀರವ, ಲೋಕವಿಖ್ಯಾತವಾದ ಸತ್ಕೀರ್ತಿಯಿಂದ ಪುಣ್ಯಕ್ಷೇತ್ರಗಳ ನೆಲೆಬಿಡೆದು ಪ್ರಖ್ಯಾತಗೊಂಡಂತ ಸಿಂಧೂ ಗ್ರಾಮಕ್ಕೆ ಯಾರು ಅಂತ ಕೇಳಿದ್ದೀರಿ. ಹಾಗೆಂದುಕೊಳ್ಳಬಹುದು. ಬಲಿರೇ ಪರಾಕ್ರಮ ಗಂಟೀರವ. ಸುದ್ದಿ ಇಲ್ವಾ? ಬೇಡ. ಹಾಗಾದ್ರೆ ಸ್ವಾಮಿ ನಮಸ್ಕಾರ. ನಿಮ್ಮ ನಮಸ್ಕಾರ ತಗೊಂಡ ಗೋಡೆಗೆ ಹೊಡೀರಿ. ಮೂರು ಸಲ ನಮಸ್ಕಾರ ಕೊಟ್ಟು ತಿರುಗಿ ನಮಸ್ಕಾರ ನೀವು ಕೊಡ್ಲಿಲ್ಲ ನನಗೆ. ಹಾ ಏನು ನಾನು ನೋಡ್ಲಿಕ್ಕೆ ಜನ ಸಣ್ಣದಿದ್ದೇನೆ ಅಂತೇಳಿ? ದೊಡ್ಡ ದೊಡ್ಡ ಮುಂಡಾಸಿನವರು ಬಂದ್ರೆ ನೀವೇ ನಮಸ್ಕಾರ ಕೊಡ್ತೀರಿ. ಹಾ. ಈಗ ನಾನಾಗಿ ನಮಸ್ಕಾರ ಕೊಟ್ಟರು ಹಿಂದಿರುಗಿ ಓಡುವುದಿಲ್ಲ. ನಿಮ್ಮ ಎಲ್ಲಾ ವ್ಯವಹಾರವು ಹಾಗೆ ತಗೊಂಡದ್ದು ಹಿಂದೆ ಓಡುವುದಿಲ್ವಾ? ಬಳಿರೇ ಪರಾಕ್ರಮ ಗಂಟೀರವ ಹಾಗೆಂದುಕೊಳ್ಳಬಹುದು. ಇರುವಂತಹ ಸ್ಥಳ ಓ, ಇರುವಂತಹ ಸ್ಥಳ ಇವತ್ತಿಗೆ ಇದೇ ಸ್ಥಳ, ಮತ್ತೆ ಬೇರೆ ಸ್ಥಳ ಇಲ್ಲ. ಹಾಗೆ ಪ್ರಭಾಕರನು ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತಹ ಶುಭಗಳಿಗೆ ಖುಷಿ ನಿಶೆಯನ್ನು ಬೀಳ್ಕೊಡುವಂತಹ ಸಮಾರಂಭ. ಕತ್ತಲು ಬೆಳಕುಗಳ ಆಲಿಂಗನ ತನ್ಮಧ್ಯೆಯದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕೋ ಅದೆಲ್ಲವನ್ನು ಆಯಾ ಸ್ಥಳದಲ್ಲಿ ಆಯಾ ರೂಪದಲ್ಲಿ ಆಯಾ ಜಾಗೆಯಲ್ಲಿ ಪೂರೈಸಿ ಪೋಷಾಕುಗಳನ್ನು ಧರಿಸಿ ಜಗಲಿಯಲ್ಲಿ ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಬಲಿರೇ ಪರಾಕ್ರಮ ಗಂಟೀರವ. ಈಗ ಓ, ಅಡ್ಡಿಲ್ಲ. ಈಗ ಯಾರಂತ ಗೊತ್ತಾಯ್ತಾ? ಹಾ ಶ್ರೀಮಾನ್ ಶ್ರೀ ಶ್ರೀ ಚಂದಗೋಪ ಅಂತ ಹೇಳಿ ನಾವೇ. ನಮಸ್ಕಾರ. ಹಾ, ಈಗ ಗೊತ್ತಾಯ್ತು. ನಮ್ಮ ಹತ್ರ ಸ್ವಲ್ಪ ಚಿಲ್ಲರೆ ಉಂಟಂತ ಗೊತ್ತಾದ ತಕ್ಷಣ ನಮಸ್ಕಾರ ಕೊಡ್ತಾ ಇದ್ರಿ ಅಲ್ವಾ? ಅಲ್ಲ ಇರ್ಲಿ, ತೊಂದರೆ ಇಲ್ಲ. ಹಾ ಏನು ಸ್ವಾಮಿ, ಈ ಮನೆಯಲ್ಲಿ ಯಜಮಾನ ನಾನು. ಬೀಗಿದ ಕೈ ಮಾತ್ರ ಅಮ್ಮನ ಹತ್ರ ಇರುದು. ಅಮ್ಮ ಯಾವಾಗಲೂ ಬೈತಾರೆ, ಗಣಗಾಂಪ ಅವಲಕ್ಕಿ ಮಂಜ ಸಗಡಿ ಸುಬ್ಬ ಅಂತೇಳಿ. ಹಾ. ಹೀಗೆಲ್ಲ ಬೈದ್ರು ಅಮ್ಮನನ್ನು ದೇವರು ಅಂತೇಳಿ ಪೂಜೆ ಮಾಡುವವ ನಾನು. ಅಲ್ಲ ಯಾಕಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳಿದ್ದಾರೆ. ಹಾಗಾಗಿ ಅಮ್ಮನನ್ನು ರಾತ್ರಿ ಆಗಲು ನಾನು ಪೂಜೆ ಮಾಡ್ತಾ ಇದ್ದೇನೆ. ಹಾ. ಎಷ್ಟು ಮಂದಿ ಅಮ್ಮನ ಬೆಲೆ ಗೊತ್ತುಂಟು ಸ್ವಾಮಿ? ಈ ಪ್ರಪಂಚದಲ್ಲಿ ಎಲ್ಲರೂ ಅಪ್ಪ ಅಮ್ಮನನ್ನು ಪೂಜೆ ಮಾಡ್ತಿದ್ರೆ ಇವತ್ತೆಲ್ಲ ಇಷ್ಟು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಇರ್ತಿತ್ತ? ಹಾ. ನಾನು ಮರ್ಯಾದೆಯಿಂದ ಅಮ್ಮನನ್ನು ಎಷ್ಟು ಗೌರವಿಸ್ತೇನೆ ಅಂತ ನನಗೆ ಗೊತ್ತು. ಅಮ್ಮ ನನ್ನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ, ಹೊಡೀಲಿ ಬಡೀಲಿ, ಈಗಲೂ ಅಮ್ಮನನ್ನು ನಾನು ಗೌರವಿಸ್ತೇನೆ. ಅಮ್ಮನನ್ನು ದೇವರಂತೇಳಿ ಪೂಜೆ ಮಾಡ್ತೇನೆ. ಅವನೊಬ್ಬ ಇದ್ದಾನಲ್ಲ, ದೇವರಂತೇಳಿ ಹಣೆಪಟ್ಟಿ ಹಾಕೊಂಡು ತಿರುಗುವವ. ಓ ಒಬ್ಬ ದೇವರಂತೇಳಿ ಹಣೆಪಟ್ಟಿ ಹಾಕೊಂಡು ತಿರುಗುವ ಒಬ್ಬ ಇದ್ದಾನಲ್ಲ. ಇಲ್ಲ ಹಾ, ಯಾರವ ಗೊತ್ತಾಯ್ತಾ? ಇದ್ದಾನಪ್ಪ. ಅವನೇ ಡೋಂಕಿಟ್ಟ, ದಿನ್ನಿಗಿಟ್ಟ, ಕರ್ರಿಗಿಟ್ಟ. ಯಾರ ಕೊಳಲಿ ಕಿಟ್ನ? ಕೊಳಲಿ ಕಿಟ್ಟ ಅಲ್ಲ, ಮತ್ತೊಬ್ಬ ಧೂಮ ಕಿಟ್ಟ ಕಿಟ್ಟ ಕಿಟ್ಟ. ಓ ಕೃಷ್ಣ. ಹಾ ಹಾ ದೇವರಲ್ವ? ಹೌದು, ಅವನಿಗೆ ಎಂತ ಕೂಡ ಅವ ಕರಿಯರಿ. ಯಾರು ದೇವರು ಅಂತ ಹೇಳಿದ್ದು? ಲೀಲಾ ಮನುಷ್ಯರಲ್ಲಿ. ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಅವನನ್ನು ದೊಡ್ಡದು ಮಾಡಿದ್ದು ನಿಮ್ಮಂತ ಭಾಗವತರು ಬಿಟ್ರೆ ಅವ ದೊಡ್ಡದು ಏನು? ದೇವರು ನನ್ನಮ್ಮ, ಅವ ಅಲ್ಲ. ಅವನು ದೇವರಾಗ್ಲಿಕ್ಕೆ ಏನು ಮಾಡಿದ್ದಾನೆ? ಎಂತೆಂತ ಪವಾಡಗಳನ್ನು ಇಲ್ಲ, ಮಾಡಿದ್ದಾರೆ. ಪಕೋಡವ ಗೋಳಿ ಬಡಿಯ, ನೀವು ಸುಮ್ಮನೆ ಇರಿ. ಅವ ಏನು ಮಾಡಿದ್ದಾನೆ? ಉಂಟಪ್ಪ. ತೋರಿಸಿ ನೋಡ. ತಾಯಿಗೆ ಬಾಯಳು ಜಗದೋರಿದ ಕೃಷ್ಣ ಕೃಷ್ಣ. ಕೃಷ್ಣ ಹೇಳಿದ್ರೆ ಜಾಗೃತಿ. ಈಗ ಲೆಕ್ಕ ಹಾಕಿ ನೀವು. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ ಅಂತ ನೀವೆಂತ ಭಾಗವತರು ಹೇಳ್ತೀರಿ. ಹಾ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸುವಾಗ ಅವ ಎಲ್ಲಿ ನಿಂತಿದ್ದ, ಅವನ ಅಮ್ಮ ಎಲ್ಲಿ ನಿಂತಿದ್ರು? ಉತ್ತರ ಕೊಡಿ ನನಗೆ. ಬಿಗಿ ಪ್ರಶ್ನೆ ಮಾಡಿ. ಹಾ, ನಮ್ಮ ಪ್ರಶ್ನೆ ಹಾಗೆ ಬಿಗಿಯೇ ಯಾವಾಗಲೂ. ಒಂದ್ ಕೆಲ್ಸ ಮಾಡು. ಓ,
ಬರುವ ವರ್ಷ ತಾಳಮದ್ಲೆ ಮಾಡುವ. ತಾಳಮದ್ಲೆ ಈ ಜಾಗೆಯಲ್ಲಿ ಬೇಡ, ಮುಂದಿನ ಜಾಗೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ತಾಳಮದ್ಲೆ ಮಾಡಿ. ಇದೇ ಪ್ರಸಂಗ ಇಡುವ. ಇದೇ ಪ್ರಸಂಗ. ನನ್ನನ್ನೇ ಕರೀರಿ. ಈಗ ತಾಯಿಗೆ ಬಾಯಿಯಲ್ಲಿ ಮೂಜಗವನ್ನು ತೋರುವಾಗ ಅವ ಎಲ್ಲಿದ್ದು ಅಂತ ನಾನು ಕೇಳುದು. ಹಾಗಾದ್ರೆ ವಿಷಯ ಏನಂತ ಕೇಳಿ, ಗಣಪತಿ ದೇವರಿಗೆ ಅವರು ಎಳ್ಳುಂಡೆಯನ್ನು ಇಡ್ತಾ ಇದ್ರು ಯಾವಾಗಲೂ. ಪೂಜೆ ಮಾಡುವ ಮೊದಲೇ ಕೃಷ್ಣ ಎನ್ನುವ ಎಳ್ಳುಂಡೆ ತೆಗೆದು ಬಾಯಿಗೆ ಹಾಕಿದ. ಕೆಲಸಗಾರ ಬಂದು ಅಮ್ಮನ ಹತ್ರ ದುಡ್ಡು ಕೊಟ್ರು. ಅಮ್ಮ ಕಿವಿ ಹಿಡಿದಿಗೆ ತಿರುಗಿಸಲು ಬಾಯಿ ಬಿಡು ಅಂದ್ರು. ಅಂದ ಬಾಯಲ್ಲಿ ಎಳ್ಳುಂಡೆ ಇತ್ತ. ನಿಮ್ಮಂತ ಭಾಗವತರು ಎಳ್ಳುಂಡೆ ತೆಗೆದು ಬ್ರಹ್ಮಾಂಡ ಅಂತ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ಒಂದು ಉತ್ತರ ಕೊಡಿ ನನಗೆ. ಬೇರೆ ಉಂಟು. ಯಾವುದು? ತಲೆಯ ಮೆಟ್ಟಿ ಕುಣಿದಾನ ಕೃಷ್ಣ ಮೆಟ್ಟಿ ಸರಿ ಮೆಟ್ಟಿ ಸರಿ ಮೆಟ್ಟಿ ಕೈ ನಂದಾಯ್ತು. ಏನು ಕೆಲವರೆಲ್ಲ ಹೇಳ್ತಾರೆ ಕಾಳಿಂಗನ ಹೆಡೆಯನ್ನು ಮೆಟ್ಟಿ ಕುಣಿದಾಡಿದ ಕೃಷ್ಣ ಅಂತ ಹೇಳಿ. ನಾನೊಂದು ಪ್ರಶ್ನೆ ಕೇಳ್ತೇನೆ ಭಾಗವತ್ರೆ. ಕಾಳಿಂಗ ಇರುವುದು ಎಲ್ಲಿ? ಕಾಡಿನಲ್ಲಿ ಬಿದ್ರು ಮಟ್ಟೆಯೊಳಗೆ ಇರಬೇಕಾದ ಕಾಳಿಂಗ ಸರ್ಪ. ಉಪ್ಪು ನೀರಿನ ಕೆರೆಯಲ್ಲಿ ಯಾವತ್ತಾದ್ರೂ ಕಾಳಿಂಗ ಸರ್ಪ ಇರ್ತದ? ಹಾಗಾದ್ರೆ ಕಥೆ ಏನಂತ ನನ್ನ ಹತ್ರ ಹೇಳಿ. ವೈಶಾಖ ಮಾಸದಲ್ಲಿ ಕೆರೆಯ ನೀರೆಲ್ಲ ಕಮ್ಮಿ ಆಗ್ತಾ ಹೋಗ್ತದ. ಈ ಹೆಂಗರೆಲ್ಲ ಬಟ್ಟೆ ಒಗಿಲಿಕ್ಕೆ ಬರ್ತಾರ. ಅಡಿಲಿದ್ದ ಮೀನುಗಳೆಲ್ಲ ಮೇಲ್ ಬರ್ತದ. ಈ ಮೀನನ್ನು ತಿನ್ನೋದೊಂದು ಒಳ್ಳೆ ಅಂತ ಬರ್ತದೆ. ಆ ಮೀನನ್ನು ತಿಂದು ತಿಂದು ಕೊನೆಗೆ ಅದು ಸೊಕ್ಕೊಳ್ಳೆ ಅಂತ ಆಗ್ತದೆ. ಈ ಹೆಂಗರು ಬಟ್ಟೆ ಹೋಗಿ ಹೋಗಿ ಈ ಸೊಕ್ಕೊಳ್ಳೆ ಈ ಮಂಡೆ ಎತ್ತಿತ. ಎಲ್ಲ ಹೆಂಗಸರು ಆವು ಆವು ಅಂತ ಬೊಬ್ಬೆ ಹೇಳಿದ್ರು. ಮೇಲೆ ಹೋಗ್ತಿದ್ದಂತ ಕಿಟ್ಟ ಕೆಳಗೆ ಇಳಿದು ಬಂದ. ಅಂದ್ರೆ ಬಾಲವನ್ನು ಹೀಗೆ ಎತ್ತಿದ. ಎತ್ತುವಾಗ ಮಂಡೆ ಹೀಗೆ ಮಾಡ್ತಾ ಕಾಲಲ್ಲಿ ಮೆಚ್ಚಿದ. ಅಷ್ಟೊತ್ತಿಗೆ ನಿಮ್ಮಂತ ಭಾಗವತರು ತಯಾರಾದ್ರೂ ಕಾಳಿಂಗನ ಹೆಡೆಯನ್ನು ಮೆಚ್ಚಿದ. ಬಿಟ್ಟರೆ ಬೇರೆ ಏನುಂಟು? ಬೇರೆ ಉಂಟು. ಯಾವುದು? ಗೋವರ್ಧನಗಿರಿಯನ್ನು ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ತೀರಾ? ಹಾಗೆ 2 ಕೋಡಿ ಬಂದಂತ ಒಂದು ಖಾಲಿ ತಟ್ಟೆಯನ್ನು ಕಿರುಬೆರಳಲ್ಲಿ ಎತ್ತಲಿಕ್ಕೆ ಆಯ್ತಾ ನಿಮಗೆ? ಎತ್ತಲಿಕ್ಕೆ ಆಯ್ತಾ ಹೇಳಿದ್ ನಾನು. ಹಾಗಾದ್ರೆ ಏನು ಅಂತ ಹೇಳಿ, ಜೋರು ಮಳೆ ಬರ್ತಾ ಇತ್ತ. ಅದಕ್ಕೆ ಮುಸುಳಾಧಾರೆ ಅಂತ ಹೆಸರು. ಮಳೆ ಬರುವಾಗ ನೆರೆಯಲ್ಲೆಲ್ಲ ಕೊಚ್ಕೊಂಡು ಹೋಗ್ಲಿಕ್ಕಾಯ್ತು. ಎಲ್ಲ ಮಕ್ಕಳು ಬೊಬ್ಬೆ ಮಾಡಿದ್ರು. ಈ ಕೃಷ್ಣಯ್ಯನೋ ಹೀಗೆ ಮಾಡಿದ. ಎಲ್ಲ ಗೋವರ್ಧನಗಿರಿ ಹೀಗಿತ್ತ. ಅದ್ರ ಅಡಿಯಲ್ಲಿ ಹೋಗಿ ನಿಂತ್ಕೊಂಡ್ರು. ಹಾಗೆ ಗೋವರ್ಧನಗಿರಿ ಬಗ್ಗಿದಾಗ ಅದ್ರಲ್ಲಿ ಎಲ್ಲ ಒಂದು ಹೆಗ್ಗಣ ಹೊಟ್ಟೆ ಮಾಡಿ ಇತ್ತು. ಮೇಲಿಂದ ನೀರು ಟಕ್ಕು 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 ಇಳಿತಾ ಇತ್ತ. ಇವತ್ತಗಳು ಒಟ್ಟಿಗೆ ಬೆರಳಿಟ್ಟ. ಹೀಗೆ ಛಾಯಾಗ್ರಾಹಕರು ಬಂದ್ರು, ಪಿಳಿಕ್ಕಂದ್ರು. ನಿಮ್ಮಂತ ಭಾಗವತರು ಅದಕ್ಕೆ ಗೋವರ್ಧನಗಿರಿ ಉದ್ದರಣ ಬಂದ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ಅವನನ್ನೊಂದು ದೊಡ್ಡದು ಮಾಡಿದ್ರು ಛಾಯಾಗ್ರಾಹಕರು. ಮತ್ತೊಂದು ನಿಮ್ಮಂತ ಭಾಗವತರು ಬಿಟ್ಟರೆ ಬೇರೆ ಏನಿಲ್ಲ. ಅವನು ಏನು ಮಾಡಿದ್ದಾನೆ? ಕಂಡ ಹೆಣ್ಣು ಮಕ್ಕಳ ಸೀರಿಯಲ್ ಅವರಿಗೇನು ಕದ್ದರಿಂದ ಅವನು ದೇವರಾಗಿದ್ದ. ನನಗೆ ಉತ್ತರ ಕೊಡಿ ಸ್ವಾಮಿ. ನಿಜವಾಗಿ ಹೇಳಲಿಕ್ಕೆ ನಮಗೆ ಸಂಬಂಧ ಆಗ್ತಾನೆ ಅವ. ಹೌದು, ನನ್ನ ಹೆಂಡತಿ ಅಕ್ಕ. ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಅಕ್ಕ. ನನ್ನ ಹೆಂಡತಿ ಆಗ್ಬಹುದು ಅಂತ ಕೇಳಿದಾಗ ನನ್ನ ಹೆಂಡತಿ ಅಕ್ಕ ಒಬ್ಬಳು ಇಲ್ವಾ? ರಾಧೆ ಎನ್ನುವಳು. ಅವಳ ಗಂಡ ಉದ್ದಂಡೆ ಎನ್ನುವ ಸೈನಿಕ ವೃತ್ತಿಯಲ್ಲಿದ್ದಾನೆ. ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಹೋಗಿದ್ದಾನೆ. ಇವಳು ತನ್ನ ಮಗನ ಪ್ರಾಯದ ಕೃಷ್ಣನ ಜೊತೆಯಲ್ಲಿ ಸೊಕ್ತಾ ಇದ್ದಾಳೆ. ಮಾರಿ ಸಂತಾನ ಅಂತವರ ಸುದ್ದಿ ಹೇಳಿದ್ರೆ ಜಾಗ್ರತೆ. ನನಗೆ ಅಮ್ಮನ ಬಿಟ್ಟರೆ ಬೇರೆ ಯಾರು ಇಲ್ಲ. ಅಮ್ಮನ ಸುದ್ದಿ ಹೇಳಿದ ಹೋಗ್ತೇನೆ. ಬಂದು ನಿಂತಿರುವುದೇ ಸಿಂಧು ಗ್ರಾಮ. ಇದು ನನ್ನ ತಂಗಿಯ ಮನೆ. ಮನೆಗೆ ಬಂದು ಇಷ್ಟೊತ್ತಾಯ್ತು. ಉಪಚಾರ ಮಾಡುವವರೇ ಕಾಣುವುದಿಲ್ಲಲ್ಲ. ಮನೆ ಯಜಮಾನ್ರೆ ಯಾರೋ ತಿರುಗಾಡದಾಗ ಉಂಟಲ್ಲ ನಿಮ್ಮ ಮನೆ ಮುಂದೆ. ಈ ಬೇಡುವವರಿಗೆ ಶುಕ್ರವಾರ ಅಂತ ಇಲ್ಲ, ಶನಿವಾರ ಅಂತ ಇಲ್ಲ. ಬರುವವರು ಇದ್ದಾರೆ ಅಂತ ಗೊತ್ತಾದ್ರೆ ಮನೆ ಬಾಗಿಲಿಗೆ ಬರುವುದೇ ಪುರುಷಕ್ಕಿಲ್ಲ ಇವರೆಲ್ಲ. ಬೇಡವರಲ್ಲ ನೋಡಿ, ಸರಿ ನೋಡಿ. ಇದ್ಯಾರು? ಇದು ನಾನು ಹೇಳಿದೆ ಅಲ್ವಾ, ನನ್ನ ಹೆಂಡತಿ ಅಕ್ಕ ಅಂತ ಹೇಳಿ. ಇಂಥ ಮರ್ಯಾದೆ ಬಿಟ್ಟವರ್ತ ಮಾತಾಡ್ಲಿಕ್ಕೆ ಜನ ನಾನ ಮನೆಯಲ್ಲಿ. ನಮ್ ಪೈಕಿಯವೇ ಇದೆಲ್ಲ, ನಮ್ ಪೈಕಿಯವ ಹೆಕ್ಕ ತಿಂಬವೇ ಅಲ್ಲ. ಈಗ ನೋಡಿ, ಇಂಥವ್ರ ಮಾತಾಡ್ಲಿಕ್ಕೆ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಉಂಟು. ಜನ ಇದ್ದಾರ? ಅಮ್ಮ 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 ಬೆಳಿಗ್ಗೆ ಎದ್ದೆ, ತಂಗಳು ತಿಂದೆ, ಜಗಲಿ ಮೇಲೆ ಕೂತ್ಕೊಂಡು ಒಳ್ಳೆ ಯಮ ಕೂಗ್ತಿಯಲ್ಲ. ಕಲ್ಗಚ್ಚ ಹಾಕದಿದ್ದ ಎಮ್ಮೆ ಕೂಗುದಂತದ್ದು ನೀನು. ಇಲ್ಲಿ ಅಮ್ಮ, ತಾಯಿ ಮಗನೆಲ್ಲ ಸುಧಾರಿಸ್ಕೊಳ್ಳುವ. ಕರ್ದದ್ದು ಯಾಕೆ ಗೊತ್ತಾಯ್ತಮ್ಮ? ಏನು ಅಮ್ಮ? ನೋಡಿ ಇಲ್ಲಿ ಬೆರಳು ನೋಡಮ್ಮ. ಬೆರಳು ಏನ್ ಮಾಡ್ಕೊಂಡೆ ಮಗನೇ? ಬೆರಳು ಬಿಸಿ ಉಂಟಲ್ಲ, ಎಲ್ಲಿ ಇಟ್ಕೊಂಡಿದ್ದೆ? ಇಷ್ಟು ಬಾಯೊಳಗೆ ಇಟ್ಕೊಂಡಿದ್ದೆ ನಾನು. ಅದೆಲ್ಲ ಅಲ್ಲಿ ಇಡಬೇಡ ಅಂತ ಹೇಳಿದ್ದಲ್ವ ಅಮ್ಮ? ಹಾಗಲ್ಲಮ್ಮ. ಮತ್ತೆ ನೋಡು, ಬೆರಳಿನ ತುದಿ ನೋಡು. ಏನು ತುದಿ ನೋಡು? ಓಡಿಸುವ ಕಡೆ ಹಾಗೆ ಹೋಗು.
ಇದ್ಯಾವ ಜಾತಿ ಭಾಗವತ್ರಿ ಇವರು? ಇವರಿಗೆ ಎಳೆಯವರನ್ನು ನೋಡಿದ್ರೆ ಏನೂ ಆಗುದಿಲ್ಲ, ನಮ್ಮಂತ ಮುದುಕಿಯರ ಮೇಲೆ ಮನಸ್ಸಾಗುದು. ಏನು ಭಾಗವತ್ರೆ ತೋರುಂಟಾ? ನೋಡಿಯಾ ಬಿಡುವ? ಹಾ, ಶುರುವಾಗಲಿ ನೋಡುವ. ಮಗನೇ, ಈ ಗೊಬ್ಬರವನ್ನು ಎಲ್ಲ ಹಾಕ್ಲಿ? ಎಲ್ಲೆಲ್ಲೋ ಹಾಕಬೇಡ. ಆ ಸತೀಶ್ ಅಣ್ಣನ ಮನೆಗೆ ಎದುರುಗಡೆ 2 ತೆಂಗಿನ ಸಸಿ ಉಂಟಂತೆ. ಅದರಲ್ಲಿ ಒಂದು ಫಲ ಬರುವುದಿಲ್ಲ ಅಂತ ಅವಾಗ ಹೇಳ್ತಿದ್ರು. ಅದ್ರ ಬುಡಕ್ಕೆ ಹಾಕಿ 4 ವರ್ಷ ಗೊಬ್ಬರ ನೀರು ಬೇಡ ಅಂತ ಹೇಳೋಗು. ಸರಿ, ಅರ್ಧ ಪಾಲ್ ಮಾಡಿ ಹಾಕ್ತೀರಿ. ಪುರುಷೋತ್ತಮ ಮಂಡಳಿ ಹಾಕಿ. ಅವ್ರ ಹತ್ರ ಹೇಳು, ನಮ್ಮಮ್ಮನ ಕುಣಿಸ್ಬೇಡಿ, ಮನೆಗೆ ಹೋಗಿ ನಿಮ್ಮಮ್ಮನ ಕುಣಿಸಿ ಅಂತ ಹೇಳು. ಏನು ಮಾಡುವ ಹೇಳಿ? ಪ್ರಾಯದ ಕಾಲದಲ್ಲಿ ಎಂತೆಂಥ ಭಾಗವತರನ್ನೆಲ್ಲ ಏನೆಲ್ಲ ಮಾಡಿದ್ದೆ. ಈಗ ಈ ಮುರಿ ಮಕ್ಕಳೆಲ್ಲ ನಮಗೆ ಏನೆಲ್ಲ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿ ಅವರಿಗೊಂದು ಹೆಚ್ಚು ಉಗಿದ್ರೆ ಜಲ್ಲು ರಸ ಕಮ್ಮಿ ಆಗ್ತದೆ ಅಲ್ವಾ? ಬಂದದ್ದು ಪೂರ್ತಿ ಉಗಿದ್ರೆ ನುಂಗುದೇ ಯಾವಾಗ ಮಗನೇ? ನುಂಗ್ತಾಯಿರ ಮಗ. ಅದೇ ಗಾಳಿ ಗಾಳಿ ಹಾಕ್ಬೇಕಾ? ಹಾಕ್ಬೇಡ ಮಗ. ಗಾಳಿ ಹೋಗುವಾಗ ಗಾಳಿ ಹಾಕಬಾರ್ದು ಮಗ. ಯಾಕತ್ತೆ? ನೋಡು, ಈಗ ಗಾಳಿ ಹೋಗ್ತಾ ಉಂಟು. ಹೌದೌದು. ನೀನು ಎದುರಿನಲ್ಲಿ ಗಾಳಿ ಹಾಕಿದ್ರೆ ಏನಾಗ್ತದೆ? ಏನಾಗ್ತದೆ? ಹೊಟ್ಟೆ ತುಂಬಿ ಒಡೆದು ಹೋಗ್ತದೆ ಮಗ. ಹಾಗಾಗಿ ಗಾಳಿ ಇಲ್ಲದಿದ್ದಲ್ಲಿ ಹಾಕ್ಬೇಕೆ ಹೊರತು ಗಾಳಿ ಹೋಗುವಾಗ ಹಾಕಬಾರ್ದು. ಏನತ್ತೆ ಇದು? ಸೆರಿಗೆಲ್ಲ ಜಾರಿ ಹೋಗ್ತಾ ಉಂಟಲ್ಲ. ಯಾರದ್ದು? ನಿಮ್ಮದು. ಈಜ ಬಾ. ನನ್ನ ಸೆರಗು ಜಾರಿದ್ರೆ ನೀ ಕೂಗುದು ಯಾಕೆ? ಅದಲ್ಲ ಮತ್ತೆ ಎಲ್ಲ ನೋಡ್ತಾರಲ್ಲ. ಯಾರು ನೋಡ್ತಾರೆ? ಎಲ್ಲ ನೋಡ್ತಾರೆ. ನಮ್ಮಂತ ಮುದುಕಿಯರ ಸೆರಗು ಜಾರಿದ್ರೆ ನೋಡುವವರು ಯಾರು? ಯಾರು? ಈಗಿನ ಹುಡುಗರ ಮಕ್ಕಳು ಯಾರೂ ನೋಡುವುದಿಲ್ಲ. ಎಲ್ಲಿಯಾದ್ರೂ ನೋಡುವ ಆಸೆ ಉಂಟು ಅಂತಾದ್ರೆ ಓಲ್ ಕೂತಿದ್ದಾರೆ ನಮ್ಮ ವಯಸ್ಸಿನವರು. ಅವರೆಲ್ಲಾದ್ರೂ ನೋಡ್ಬೇಕಷ್ಟೇ. ಅವರಿಗೆ ನೋಡುವ ಆಸೆ ಉಂಟು, ಇಲ್ಲ ಜಾರಿದ್ದೇನು ಅಂತ ಕಾಣುವುದಿಲ್ಲ. ಹೌದಾ?
ಮನೆಗೆ ಹೋಗುವಾಗ ಪಕ್ಕದಲ್ಲಿ ಕೂತವ್ರ ಹತ್ರ ಕೇಳಬೇಕು, ಆವಾಗ ಮುದುಕಿದ ಅಂತ ಜಾರ್ತು ಅಂತ. ಅಂತ ಪರಿಸ್ಥಿತಿಯಲ್ಲಿ ನಮ್ಮದೇನಿದ್ರು ಪ್ರಾಯ ಆದವರು ನಮ್ಮದು ಜಾರಿದ್ರು ಒಂದೇ, ಜಾರದೆ ಹೋದ್ರು ಒಂದೇ ಮಗ. ಆದರೆ ನಿಮಗೆ ಮಾತ್ರ ಹಾಗಲ್ಲ, ನಿಮಗೆ ಭಯಂಕರ ಬೇಡಿಕೆ ಉಂಟು. ನೀವೆಲ್ಲ ಹೋದಲ್ಲೆಲ್ಲ ಜಾರಿಸ್ಕೊಳ್ಬೇಡಿ ಏನೋ ಮಗಳ. ಹೌದನೇ? ಸಮಾಧಾನ ತಗೋ. ಸಮಾಧಾನ ತಗೊಳ್ಳಿ ಸಮಯ ಇಲ್ಲ, ಸುಮ್ಮನೆ ನಾನು ಉಸಿರು ಕಟ್ಕೊಂಡು ಮಾತಾಡ್ತೀನಿ, ಸಮಾಧಾನ ತಗೊಳ್ಳುದಂತೆ. ನಿಂಗೆ ಇಲ್ಲೇ ಆಚೆಗೆ ಹೋದ್ರೆ ಆಯ್ತು, ನಂಗೆ ಹಾಗಲ್ಲ, ಕೆಲವು ದೂರ ಹೋಗ್ಬೇಕಿಲ್ಲ. ಮಗಳೇ, ಅತ್ತೆ ಮನೆಯಿಂದಲೇ ಬಂದಿ? ಹೌದು, ಮನೆಯಿಂದ ಬಂದಿದ್ದೆ. ನೀನು ಕ್ಷೇಮವೇ? ನಾನು ಕ್ಷೇಮವಾಗಿದ್ದೇನೆ. ನೀನು ಕ್ಷೇಮ ಇಲ್ಲದೇ ಇದ್ರೆ ಇವತ್ತಿಲ್ಲಿ ಬರ್ತಿದ್ದೀಯಾ? ಆದ್ರೂ ಕ್ಷೇಮವೇ ಅಂತ ಬಂದವಳಲ್ಲಿ ಕೇಳದೆ ಯಾಕೆ? ಯಾಕೆ? ಇದು ಮಾತನಾಡುವುದಕ್ಕೆ ಒಂದು ರೂಢಿ ಮಗ. ಸತ್ಯ ಹೇಳ್ತೇನೆ ನೋಡು, ಅಲ್ಲಿ ಇಬ್ರು ಕೂತಿದ್ದಾರೆ, ಹೌದಾ? ಹೌದು. ಅವರು ಊಟಕ್ಕೆ ಹೋಗುವಾಗ ಒಟ್ಟಿಗೆ ಊಟಕ್ಕೆ ಹೋಗಿ ಇಬ್ರು ಒಟ್ಟಿಗೆ ಊಟ ಮಾಡಿದವರು. ಕೈ ತೊಳಿಲಿಕ್ಕೆ ಹೋಗುವಾಗ ಇವ್ರ ಹತ್ರ ಕೇಳುದು, ಉಂಡಿಯನ? ಅಯ್ಯೋ, ಅವ್ರು ಊಟ ಮಾಡುವಾಗ ಇವನೇನು ಕಣ್ಣು ಮುಚ್ಕೊಂಡಿದ್ದಾನ? ಒಟ್ಟಿಗೆ ಕುಳಿತಿದ್ದಲ್ವಾ? ಆದ್ರೂ ಕೇಳ್ತಾರೆ ಯಾಕೆ? ಯಾಕೆ? ಮಾತನಾಡುವುದಕ್ಕೊಂದು ಮಾರ್ಗ, ರೂಢಿ ಅಂತ ಲೆಕ್ಕ. ರೂಢಿಯ ಮಾತು. ಹಾಗಾಗಿ ನೀನು ಕ್ಷೇಮವೇ? ನಾನು ಕ್ಷೇಮ. ನಿನ್ನ ಅಮ್ಮ ಹೇಗಿದ್ದಾಳೆ ಅಮ್ಮ? ಅಮ್ಮ ಆ ಕೂಲದತ್ತಿಗೆ ಇದು ಆರೋಗ್ಯ ಸರಿ ಇಲ್ಲ ಅಂತ ನಾವು ವರ್ತಮಾನ ಕೇಳಿದ್ದೆ. ಹಾಸಿಗೆ ಹಿಡಿದಿದ್ದಾಳೆ ಅಂತ ವರ್ತಮಾನ ಕೇಳಿದೆ. ಈಗಲೂ ಹಾಸಿಗೆಯಲ್ಲೇ ಹೇಸಿಗೆ ಮಾಡ್ಕೊಳ್ತಾಳೆ? ಇಲ್ಲ ಅತ್ತೆ, ಮತ್ತೆ ಈಗ ಕ್ಷೇಮವಾಗಿದ್ದಾರೆ. ನಿಮ್ಮಿಂದಲೂ ಜೀವನದಲ್ಲಿ ಬೆಳ್ಕೊಂಡಿದ್ದಾರೆ ದಷ್ಟು ಪುಷ್ಟವಾಗಿ. ನನ್ನಿಂದಲೂ ಗಟ್ಟುಮುಟ್ಟಾಗಿದ್ದಾಳ? ಹೌದು. ಅದು ಹಾಗೆ ಮಗ, ಅದು ಒಳ್ಳೆ ತಳಿ. ಅದು ಕೆಲವೆಲ್ಲ ತಳಿ ಮೇಲೆ ಹೋಗ್ತದೆ. ಹೌದು, ಒಳ್ಳೆ ತಳಿ ಆದ್ರಿಂದ. ಅಮ್ಮ, ಹಾಗಾದ್ರೆ ನಮ್ದು ಯಾವ ತಳಿ ಅಮ್ಮ? ಮಗನೇ, ನಮ್ಮ ತಳಿ ಯಾವುದು ಅಂತ ನಾನು ಹೇಳಬೇಕೆ? ಬರುವಾಗ ನೀ ಕನ್ನಡಿ ನೋಡ್ಲಿಲ್ವಿ? ನೋಡಿದ್ದೆ. ನೀನು ಕನ್ನಡಿ ನೋಡಿದ್ರೆ ನಮ್ಮ ತಳಿ ಯಾವುದು ಅಂತ ಗೊತ್ತಾಗ್ತದೆ. ಓ, ಬಾಗಿಲ ಹತ್ರ ಈಚೆ ಉಂಟು ನೋಡಿ, ಅದೇ ನಮ್ಮ ತಳಿ. ಅದು ಭಯಂಕರ ಸಾಹಸ ಮಾಡಿದ್ಯಮ್ಮ ನೀನು. ಇದು ಸ್ವದೇಶಿ ತಳಿಯಲ್ಲ, ಇದು ವಿದೇಶಿ ತಳಿ ಮಗನೇ. ನೀನು ಯಾವಾಗಮ್ಮ ವಿದೇಶಕ್ಕೆ ಹೋದದ್ದು? ನಾನು ಮನೆಯ ಯಜಮಾನ. ನನ್ನ ಹತ್ರ ಉಂಟು. ಯಾವಾಗ ಕೊಡ್ತಿ? ನಾವು ಮನೆಯಲ್ಲಿ ನಾನು ಒಬ್ಬನೇ ಜಾಗ ಜೋರು ಮಾಡ್ತೀವಿ, ಬೇರೆಯವ್ರು ಬಂದಾಗ ಜೋರು ಮಾಡ್ತೀವಿ. ಅತ್ತೆ, ಹಾಗಾದ್ರೆ ಅಮ್ಮ ಕ್ಷೇಮ, ಕ್ಷೇಮ. ನೀನು ಕ್ಷೇಮ. ನಿನ್ನ ಅಪ್ಪಯ್ಯ ಹೇಗಿದ್ದಾನೆ ಮಗ? ತಂದೆಯ ಒಬ್ರೂಪಕ್ಕಾದ್ರೂ ನನ್ನ ನೆನಪು ಮಾಡ್ತಾನೆ. ಆಗಾಗ ನಿಮ್ಮ ನೆನಪು ಮಾಡ್ತಾ ಇರ್ತಾರೆ. ನಾನು ಅವ ಇದ್ದದ್ದಂದ್ರೆ ಹಾಗೆ ಮಗ. ಅವ ನಮ್ಮ ಮನೆಗೆ ಬಂದ್ರೆ 15 ದಿವಸ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, ಹೌದಾ? ಮನೆ ಬದಿಗೆ ಹೋಗುದಿಲ್ಲ. ಇಲ್ಲಿ ಇರ್ತಿದ್ರ? ನನ್ನ ಸೀರೆ ಹಿಡ್ಕೊಂಡೇ ತಿರುಗುದು ಮಗ. ಹೌದಾ? ಎಲ್ಲೋದ್ರು. ಅಮ್ಮ, ಅವಳ ಅಪ್ಪಯ್ಯ ನಮ್ಮನೆಗೆ ಬಂದ್ರೆ ವಾರಗಟ್ಲೆ ಇಲ್ಲೇ ಉಳಿತಿದ್ರ. ನೀನ್ ಎಲ್ಲಿ ಹೋಗುವಾಗಲೂ ನಿನ್ನ ಜೊತೆಯಲ್ಲಿ ಬರ್ತಿದ್ರ. ಸರಿ, ಇಷ್ಟು ದಿವಸದ ನನ್ನ ಪ್ರಶ್ನೆಗೆ ಈಗ ಉತ್ತರ ಸಿಕ್ತಮ್ಮ. ಏನು? ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾಕೆ ಬರ್ಲಿಲ್ಲ? ಏನು ಅಮ್ಮನ ಮೇಲೆ ಅನುಮಾನವೇ? ಅದಲ್ಲಮ್ಮ, ನಿನ್ನಪ್ಪ ಮನೆ ಬಿಟ್ಟು ಹೋದವರು ಇನ್ನೂ ಬರ್ಲಿಲ್ಲ. ಯಾಕೆ? ಯಾಕೆ? ಕಲಿ ಮುಸುಡಿನವ ನೀನೊಬ್ಬ ಹುಟ್ಟುಕೊಂಡಿಯಲ್ಲ, ಹಾಗಾಗಿ ಬರ್ಲಿಲ್ಲ. ನಿನ್ನ ಹೊಟ್ಟೆಯಲ್ಲೇ ನನ್ನ ಇಟ್ಕೊಂಡದಲ್ಲ. ನಾನು ಮನೆ ಯಜಮಾನ. ಉಂಟು. ಮಗಳೇ, ಅತ್ತೆ, ಹಾಗಾದ್ರೆ ಅಪ್ಪ ಕ್ಷೇಮ, ಕ್ಷೇಮ. ಅಮ್ಮ ಕ್ಷೇಮ, ನೀನು ಕ್ಷೇಮ. ಬಂದು ಬಹಳಷ್ಟು ಹೊತ್ತಾದ್ರಿಂದ ಇವತ್ತೇ ನೀ ಬಂದದಲ್ವೇ? ಹೌದು. ಬಂದು ಹೋದ್ರೆ ಮಾತ್ರ ಬಾಂಧವ್ಯ ಉಳಿತದೆ. ಬಳಸದೇ ಇರುವ ಬಾವಿಯ ನೀರು ಹಾಳಾಗ್ತದೆ ಅಂತ ಗೊತ್ತಿದ್ದು ಇವತ್ತಿನವರೆಗೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಪುರ್ಸೊತ್ತಿಲ್ಲ. ಹೌದು, ನಿನಗಂತಲ್ಲ ಮಗ, ನಿನ್ನಂತ ಹೆಣ್ಮಕ್ಳಿಗೆ ಎಲ್ಲವರಿಗೂ ಹಾಗೆ. ಒಂದು ಗಳಿಗೆ ಪುರುಸೊತ್ತಿಲ್ಲ, ಮಾಡ್ಲಿಕ್ಕೆ ಏನೂ ಕೆಲಸ ಇಲ್ಲ. ಆದ್ರಿಂದ ಹೀಗಾದ್ರು. ಬಾ, ಒಳಗೋಗುವ. ಅಯ್ಯೋ ಅದೇ, ನೀವೇನು ಪರಿಪರಿಯಾಗಿ ಉಪಚಾರ ಮಾಡ್ತಾ ಇದ್ರಿ ನನ್ನ ತಂಗಿ ಚಂದ್ರಾವಳಿಯಲ್ಲಿ. ಓ, ಅವಳ ಕಥೆಯ? ಹೌದು. ನಿನ್ನನ್ನೇ ಕನವರಿಸ್ತಾ ಇದ್ದಾಳೆ. ಇಲ್ಲೇ ನಿಂತು. ಅವಳನ್ನು ಕರೆದದ್ದು ಯಾರು? ನೀವು. ನಿಲ್ಲಿಸಿದ್ದೆ ಯಾರು? ನಾನು. ಯಾಕೆ ನಿಲ್ಲಿಸಿದೆ? ನಾನು ಅವಳ ಗಂಡ ಮನೆ ಯಜಮಾನ. ಹೌದನಾ? ನೀನು ಗಂಡ ಆಗಿರ್ಬೋದು, ಕರೆದದ್ದು ನಾನಲ್ವಾ? ಹೌದು. ಆಯ್ತು, ನಿಲ್ಲಿಸಿದೆ. ನಿನ್ನದು 3 ಗೆರೆ ಅಂತದ್ದು. ಅದು ಆ ಗೆರೆಯನ್ನು ದಾಟಿ ಆಚೆ ಹೋಗ್ಬಾರ್ದು ಅವಳು. ಏನು ಗೆರೆ ಅಂತ ಹೆಸರು ಅದಕ್ಕೆ? ಅಲ್ಲ, ಮತ್ತೆ ಆವತ್ತು ಪೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ವಾ? ಓ, ಸೀತಾರಾಮನ ತಮ್ಮ ಉಸ್ಮಾನ.
ಅಲ್ಲ ನನಗೆ ಅವನ ತಮ್ಮ ನಾನು ನಿನಗೆ ಗೊತ್ತಿಲ್ಲ. ಬೇತ್ರಿಯಲ್ಲಿ ನೀನು ಇಷ್ಟು ಹಾಳಾಗ್ಲಿಕ್ಕೆ ಕಾರಣವೇ ಅದು. ಏನಮ್ಮ? ಬೇತ್ರಿ ಕನ್ನಡ ಬದಿ ತಿರುಗಿಯೇ ಹಾಳಾದ್ದು ಮಗನಿಗೆ. ಇಲ್ಲ, ಅಳ್ಳಾಡಿವರೆಗೆ ಹೋಗಿದ್ದೆ ನಾನು. ಅಲ್ಲ, ಕೊಟಿಲ್ ಬದಿಗೆ ಹೋಗು ಪಾಪಿ ಮಗನ. ನಾನು ಮನೆ ಯಜಮಾನ, ಅವಳ ನಿಲ್ಸಿದ್ದೇನೆ. ಹೌದನ? ಯಾರಂದೆ ನೀನು? ಯಾರಂದೆ? ಬೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ್ ಅವತ್ತು 3 ಗೆರೆ ಹಾಕಿದ್ದಲ್ಲ. ನಿನ್ನ ಕರ್ಮ ತೀರಿ ಹೋಗ್ಲಿಕ್ಕೆ. ತ್ರೇತಾಯುಗದಲ್ಲಿ ರಾಮ, ಅವನ ತಮ್ಮ ಉಸ್ಮಾನ್. ಯಾರಾದ್ರೂ ಆಂಜನೇಯನ ಭಕ್ತರಿದ್ರು ನಿನ್ನ ಹೊಡೆದೇ ಕೊಲ್ತಾರೆ ಮಗನೇ. ಯಾಕಮ್ಮ? ಬದಲ್ಲದೆ ಹೋದ್ರೆ ಎಲ್ಲಿಯ ರಾಮ, ಎಲ್ಲಿಯ ಉಸ್ಮಾನ್? ರಹೀಮನ್ ತಮ್ಮ ಉಸ್ಮಾನ್ ಅಂತ ಹೇಳಬೇಕಾದ್ರೆ ರಾಮನ್ ತಮ್ಮ ಲಕ್ಷ್ಮಣ ಮಗನೇ. ಅದೇ ಲಕ್ಷ್ಮಣ್ ಅವ 3 ಗೆರೆ ಹಾಕಿದ್ದಾನೆ. ರೇಖೆ ರೇಖೆ ಇದು ನಿನ್ನದ್ದು. ನಂದಿ ಈಗ ಚಂದಗೋಪನ ರೇಖೆ. ಹೌದು. ಲಕ್ಷ್ಮಣ ರೇಖೆಯಲ್ಲೇ ನೊಣನುಷಿ ಸಾಯುವುದಿಲ್ಲ. ಇದೆ ಅಂತ ನಿನ್ನ ಬೊಜ್ಜುವ ಅಲ್ಲಿ ನಿಲ್ಸಿದಾರಲ್ಲ. ಈ ಮನೇಲಿ ಒಬ್ಬಳೇ ಎಷ್ಟು ಕೆಲಸ ಮಾಡ್ಬೇಕು? ಪಾತ್ರೆ ತೆಗ್ಬೇಕು, ನೆಲ ಗುಡಿಸ್ಬೇಕು, ಬಟ್ಟೆ ಒಗಿಬೇಕು, ಎಲ್ಲ ನಾನು ಒಬ್ಬಳೇ ಮಾಡುದಾ? ಮಗಳೇ, ನಿನ್ನ ಎಲ್ಲಾ ಪ್ರಶ್ನೆಗೂ ಬೇರೆ ದಿವಸ ಆಗಿದ್ರೆ ನಾನು ಉತ್ತರ ಕೊಡ್ತಿದ್ದೆ ಮಗ. ಇವತ್ತು ಸಮಯ ಇಲ್ಲದಿದ್ರಿಂದ ಉತ್ತರ ಕೊಡುವುದಿಲ್ಲ. ಅದೋ ನೋಡಿ ಯಾರು ಬಂದಿದ್ದಾರೆ. ಏನು ನಿಮ್ಮ ಒಪ್ಪುಗೆ ಎಂತದ್ದೇ ಅದು? ಸಂತೋಷದ ಲಹರಿ. ಏನಾಯ್ತು ನಿಮಗೆ? ಸಂತೋಷದ ಲಹರಿ. ನೀವು ಹೇಳಿದ್ದು ಇನ್ನೊಂದ್ಸಲ ಬರುದು ಬೇಡ ಮಗ. ಯಾಕೆ? ಆ ಲಾರಿಯಡಿ ನಾ ಸಾಯ್ತಿದ್ದೆ. ಈಗ ನೀವು ಒಪ್ಪಿಕೊಂಡಾಗ ಅವ ಓಡ್ ಬಂದು ನನ್ನ ಮೈ ಮೇಲೆ ಬೀಳ್ತಾನೆ. ಹೊಡೆದು ಬಿಸಾಡಿ ಬಿಡ್ವೆ. ನೋಡಿದೆಯಾ? ಸುಮ್ಮನೆ ನಿಂತ ನನ್ನ ಮೇಲೆ ಓಡಿ ಬಂದು ಗುಡುಮ್ ಅಂತ ಬಿದ್ದ. ಹೌದು. ಇವನ ಅಪ್ಪಯ್ಯನೂ ಈ ರೀತಿಯಲ್ಲಿ ಮೈ ಮೇಲೆ ಬಿದ್ದವರು ಅಲ್ಲ. ನಿನ್ನನ್ನು ನೋಡಿ ನನಗಾದಂತಹ ಸಂತೋಷ ಅಷ್ಟಿಷ್ಟಲ್ಲ, ನಿನ್ನನ್ನು ನೋಡ್ಬೇಕು ಎನ್ನುವ ಬಹಳ ದಿನದಿಂದ ಕನಸಾಗಿತ್ತೆ ನನಗೂ. ಆ ಕಾರಣಕ್ಕಾಗಿ ನಾನೇ ಬ್ರಾಹ್ಮಣರಲ್ಲಿ ಹೇಳಿ ಕಳಿಸಿದೆ. ಬ್ರಾಹ್ಮಣರು ಬಂದಿದ್ರು. ಬ್ರಾಹ್ಮಣರು ಯಾರು ಭಟ್ರು ನಮ್ಮ ಮನೆ ಬಂದೋದು? ಯಾರು ಭಟ್ರು? ಯಾರು ನಮ್ಮ ಮನೆ ಬಂದೋದು? ಧರ್ಮಕ್ಕೆ ಬರ್ತಾರ? ಯಾರು ಭಟ್ರು ನಮ್ಮ ಮನೆ ಬಂದೋದು? ಏನು ಮಾತಾಡಿದೀಯ ನೀನು? ಯಾರು ನಮ್ಮ ಮನೆಗೆ ಬಂದು ಭಟ್ರು? ಯಾರು? ಯಾವ ಬ್ರಾಹ್ಮಣ ನಮ್ಮ ಮನೆಗೆ ಬಂದದ್ದು ಅಂತ ಕೇಳಿದೆಯಲ್ಲ? ಹೌದು. ಯಾವಾಗಲೂ ಬ್ರಾಹ್ಮಣರನ್ನು ಏಕವಚನದಲ್ಲಿ ಕರಿಬಾರದು ಮಗನೇ. ಯಾಕೆ? ಬಹುವಚನದಲ್ಲಿ ಕರಿಬೇಕು. ಅದಲ್ಲದೆ ಹೋದ್ರೆ ಎಂತ ಮಾತಾಡದೆ ನೀನು? ಯಾವ ಬ್ರಾಹ್ಮಣ ಬಂದದ್ದು ಅಂತ ಕೇಳಿದೆಯಲ್ಲ? ಹೌದು. ಆ ಬ್ರಾಹ್ಮಣರು ಆ ದಿವಸ ನಮ್ಮ ಮನೆಗೆ ಬಾರ್ದಿದ್ರು ನೀವು ಹುಡ್ತಿದ್ಯೇನೋ? ನನಗೆ ಅರ್ಥ ಆಗಲಿಲ್ಲಮ್ಮ, ವಿವರಿಸೋದನ್ನು. ಮಗಳೇ, ಯಾರು ಭಟ್ರು? ಯಾರು? ಅಪಾರ್ಥಕ್ಕೆ ಎಡೆ ಇಲ್ಲ ಮಗ. ಯಥಾರ್ಥ ಏನು ಅಂತ ಕೇಳು. ಏನು? ನಾನು ಮದುವೆಯಾಗಿ ಕೆಲವು ಸಮಯ ಆದ್ರೂ ನನಗೆ ಮಕ್ಕಳಾಗ್ಲಿಲ್ಲ. ಹೌದಾ? ಮಕ್ಕಳಿಲ್ಲ ಅಂತ ಯೋಚನೆಯಲ್ಲಿ ಇರುವಾಗ ಒಂದು ದಿವಸ ಆ ಬ್ರಾಹ್ಮಣರು ನಮ್ಮನೆ ಬಂದು ನನ್ನ ಜಾತಕವನ್ನು ಬಿಡಿಸಿ, ನಿನಗೆ ಇಂತಿಂತ ದೋಷ ಉಂಟು, ಈ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ್ರೆ ಒಂದೇ ವರ್ಷದಲ್ಲಿ ಮಕ್ಕಳಾಗ್ತಾವೆ ಅಂತ ಹೇಳಿ ಹೋದ್ರು. ಹೌದಾ? ಅವರು ಹೇಳಿ ಹೋದ ಬಳಿಕ ಅವ್ರು ಹೇಳಿದಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಂದೇ ವರ್ಷದಲ್ಲಿ ಇವ ಹುಟ್ಟದ. ಆ ಬ್ರಾಹ್ಮಣರು ಆ ದಿವಸ ನಮ್ಮ ಮನೆ ಬಾರ್ದಿದ್ರೆ ನೀವು ಹುಡ್ತಿದ್ನ. ಹಾಗೆ ಅತ್ತೆ ಬ್ರಾಹ್ಮಣರಿಗೆ ನಾವು ಏನು ಕೊಡ್ತೇವೆ? ಬ್ರಾಹ್ಮಣರಿಗೆ ಏನು ಕೊಡ್ತೇವಮ್ಮ? ಏನು ಕೊಡುವುದಿಲ್ಲ. ದಕ್ಷಿಣೆ ಎಲ್ಲ ಕೊಡುವುದಿಲ್ಲ. ಕೆಲವರೆಲ್ಲ ಹೇಳುದುಂಟು, ಅಂತ ಕಾರ್ಯಕ್ರಮ ಮಾಡಿಸಿದ್ದೇವೆ, ಇಂಥ ಕಾರ್ಯಕ್ರಮ ಮಾಡಿಸಿದ್ದೇವೆ, ಭಟ್ರು ಮನೆಗೆ ಹೋಗುವಾಗ ಬಹಳಷ್ಟು ಹಣ ಕೊಟ್ಟಿದ್ದೇವೆ ಅಂತ. ಹೌದು. ಭಟ್ರು ಮನೆಗೆ ಹೋಗುವಾಗ ನಾವು ಅವರ ಕೈ ಮೇಲೆ ಇಡುವುದು ಹಣ ಅಲ್ಲ ಮಗನೇ, ಮತ್ತೆ ನಾವು ಮಾಡಿದ ಪಾಪವನ್ನು ಅವರ ಕೈ ಮೇಲೆ ಇಡುವುದು.
ಅದನ್ನು ಕೊಂಡೋಗಿ ಅದಕ್ಕೆ ಬೇಕಾದ ಪರಿಮಾರ್ಜನೆಗಳು ಮಾಡದೆ ಹೋದರೆ ಅವರ ಕುಟುಂಬದಲ್ಲಿ ಎಷ್ಟು ನಷ್ಟ ಕಷ್ಟ ಉಂಟು ಗೊತ್ತುಂಟ ನಿನಗೆ? ಹಾಗೊಂದು ಉಂಟಾ? ಬ್ರಾಹ್ಮಣರಿಗೆ ನಾವು ಕೊಟ್ಟು ಎಲ್ಲ ಹೋಗ್ತದೆ? ನೇರ ಮನೆಗೆ ಹೋಗ್ತದೆ. ಅಲ್ಲ ಮಗನೇ, ಕರೆಯುವ ದನಕ್ಕೆ ಹಿಂಡಿ ಹಾಕಿದ್ರೆ ಎಲ್ಲ ಹೋಗ್ತದೆ? ಎಲ್ಲಿ ಹಾಲಲ್ಲಿ. ಅಕಸ್ಮಾತ್ ಹಾಲು ಕೊಡದೇ ಇದ್ರೆ ಒಂದಿಷ್ಟು ಸಗಣಿ ಲಾಭ ಗೊಬ್ಬರ ಆಗ್ತದೆ ಮಗನೇ. ಅತ್ತೆ, ಇನ್ನೊಮ್ಮೆ ಆ ಬ್ರಾಹ್ಮಣರು ನಮ್ಮನೆ ಕರೆಸಲೇಬೇಕು ನೀವು. ಯಾಕೆ ಮಗ? ನನಗೂ ಮದುವೆ ಆಗಿ ಬಹಳ ದಿನ ಆಯ್ತು, ಬಹಳ ವರ್ಷವೇ ಆಯ್ತು, ಮಕ್ಕಳಾಗ್ಲಿಲ್ಲ. ಅವ್ರು ಬಂದ್ರೆ ಪ್ರಯೋಜನ ಆಗುದಿಲ್ಲ ಮಗ. ಅವರು ನಮ್ಮ ವಯಸ್ಸಿನವರು, ಅವರಿಗೆ ಜಾತಕ ಕಾಣುವುದಿಲ್ಲ ಮಗ. ಈಗ ಬೇಡ, ಏನು ಬೇಡ. ನಮ್ದೇನು ಕುಟುಂಬ ಯಾತ್ರೆ ಅಲ್ಲ, ಸುಮ್ಮನಿದೆಯಲ್ಲ. ಬಹಳ ಸಂತೋಷ ಆಯ್ತು. ಅದೆಲ್ಲ ನನ್ನ ಜೊತೆ ಆಶ್ಚರ್ಯವಾಯ್ತು ನೋಡು. ಯಾವಾಗಲೂ ನೀನು ಬರುವಾಗ ಹಲವಾರು ಮಂದಿ ಸಖಿಯರನ್ನು ಕೂಡಿಕೊಂಡು ಬರ್ತಾ ಇದ್ದವಳು, ಆದ್ರೆ ಈಗ ಹಾಗಲ್ಲ, ಒಬ್ಬಳೆ ಬಂದಿದ್ಯಲ್ಲ. ಏನೇ ಇದು, ಯಾಕೆ ಹಾಗೆ? ಕಾರಣ ಉಂಟು. ಏನು? ಈಗ ಕೆಲಸಕ್ಕೆ ಜನವೇ ಸಿಕ್ಕುವುದಿಲ್ಲ. ಹೌದಾ? ಹೌದು. ಒಂದು ತಿಂಗಳು ಉಳಿಬೇಕು. ಹೌದು. ನೀನೇನೋ ಹೇಳ್ತಾ ಇದ್ದೀಯ. ಹೌದು, ನೀನು ಕಳುಹಿಕೊಟ್ಟಿದ್ಯಲ್ಲ, ಆ ಬ್ರಾಹ್ಮಣರು ಬಂದಾಗ ಪುಟ್ಟ ಹುಡುಗಿಯಲ್ಲಿ ಓಡೋಡಿ ಬಂದವಳು ನಾನು. ಯಾರಲ್ಲಿಯೂ ಹೇಳಿ ಬಂದವಳಲ್ಲ. ಹೆಚ್ಚೇನು, ನನ್ನ ಗಂಡನಲ್ಲಿಯೂ ನಾನು ಹೇಳಿದವಳಲ್ಲ. ಒಂದು ವೇಳೆ ನಾನು ಹೋಗದೇ ಇದ್ರೆ ಏನಾಗ್ತದೆ? ನನ್ನ ಗಂಡ ಬೈತಾರೆ, ಹೊಡಿತಾರೆ, ನನ್ನನ್ನು ಬಿಟ್ಟರೂ ಬಿಡಬಹುದು. ಇವತ್ತು ಸಂಜೆಯೇ ನಾನು ಮನೆಗೆ ಹೋಗಬೇಕು ತಂಗಿ. ಅತ್ತೆ, ಏನಂತ ಮಗ? ಕೇಳಿದ್ರ? ಏನಂತೆ? ಅಕ್ಕ ಈಗ ಬಂದಿದ್ದಾಳೆ, ಮನೆ ಒಳಗೂ ಬರ್ಲಿಲ್ಲ, ಹಾಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಏನೇ ಎಷ್ಟು ತ್ವರಿತಗತಿಯಲ್ಲಿ ಹೋಗ್ಬೇಕು? ಯಾಕೆ? ಕಾರಣ ಉಂಟು. ಏನು? ನನ್ನ ಗಂಡ ಬೈತಾರೆ, ನನ್ನ ಗಂಡ ಬೈತಾರೆ ಹೋಗದೆ ಇದ್ರೆ. ಇಲ್ಲಿಗೆ ಬರುವಾಗ ನೀ ಹೇಳಿ ಬಂದವಳಲ್ಲ? ಹೇಳಿ ಬಂದವಳಲ್ಲ. ಹೇಳಿ ಬಾರದೆ ಇದ್ದದ್ರಿಂದ ಒಂದು ರಾತ್ರಿ ಉಳಿದತ್ತಿದ್ರೆ ನಿನ್ನ ಗಂಡ ಬೈತಾರೆ, ಆಮೇಲೆ ಹೊಡಿತಾರೆ, ಆಮೇಲೆ ನನ್ನನ್ನು ಬಿಟ್ಟರೂ ಬಿಡಬಹುದು. ಏನ್ ಮಾತಾಡ್ತಾಳೆ ಇವಳು? ಇವಳು ಗಂಡ ಇವಳನ್ನು ಬಿಟ್ಟರೂ ಬಿಡಬಹುದು. ಬಿಡ್ತಾನಂತೆ. ಒಂದು ರಾತ್ರಿ ಹೇಳದೆ ಕೇಳದೆ ನಮ್ಮನೆಯಲ್ಲಿ ಉಳಿದದ್ದಕ್ಕೆ ಇವಳು ಗಂಡ ಬಿಡ್ತಾನೆ ಅಂತ ಆದ್ರೆ ನನ್ನ ಗಂಡ ಬಿಟ್ಟು ಎಷ್ಟು ವರ್ಷ ಆಗ್ಬೇಕಿತ್ತು? ಒಂದೊಂದ್ಸಲ ಹೇಳದೆ ಹೋದ್ರೆ 15 ದಿವಸ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು. ಒಮ್ಮೆ ಘಟ್ಟದಿಂದ ಮನೆಗೆ ಬರುವಾಗ 3 ತಿಂಗಳಾದ್ಮೇಲೆ ಬಂದವಳು ನಾನು. 3 ತಿಂಗಳ? ಒಂದೊಂದು ಮನೆಯಲ್ಲಿ 2-2 ದಿವಸ ಇದ್ರು 3 ತಿಂಗಳು ಉಳಿಯುವ ನಂತರ ಮನೆ ಉಂಟು. ಉಳ್ಕೋ, ಏನ್ ತೊಂದ್ರೆ ಇಲ್ಲ. ಅತ್ತೆ, ನಾನು ಮನೆಗೆ ಹೋಗ್ಲೇಬೇಕು. ಅತ್ತೆ, ವಿಷಯ ಏನು ಗೊತ್ತಾಯ್ತಾ? ಎಷ್ಟಂದ್ರು ನಾವು ಹೆಂಗಸರಲ್ವಾ? ಎಷ್ಟೊಂದ್ರು ಹೆಂಗಸರಲ್ಲ, 100ಕ್ಕೆ 100 ನಾ ಹೆಂಗಸೆಯ. ಅಯ್ಯೋ ಅದಲ್ಲ, ನೀ ಎಂತದ್ದು ಗೊತ್ತಿಲ್ಲ. ನಾವು ಹೆಂಗಸರೇ, ಆದ್ರೆ ಮನೆ ಯಜಮಾನ ಅಂತ ಒಬ್ರು ಇದ್ದಾರಲ್ಲ, ಅವ್ರು ಹೇಳ್ಬೇಕಾ ಬೇಡವಾ? ಆದ್ರಿಂದ ಹೇಳು. ಈ ಮನೆಗೆ ಯಜಮಾನ್ರು ಯಾರು? ಯಜಮಾನ ನಾನೇ. ಬೀಗದ ಕೈ ನನ್ನ ಹತ್ರ ಇದ್ರು ಯಜಮಾನಿಕೆ ನಿನಗೆ. ಹೌದು. ಇಷ್ಟು ದಿವಸ ನಿನಗೆ ಬೀಗದ ಕೈ ಕೊಡ್ಲಿಲ್ಲ, ಯಾಕೆ? ಅದನ್ನು ಮಾರ್ಕೊಂಡು ತಿಂದ್ರು ತಿಂದೆ ನೀನು. ಆ ಉದ್ದೇಶದಿಂದ ಕೊಡ್ಲಿಲ್ಲ. ಸರಿಯಮ್ಮ. ಇನ್ನು ಮುಂದೆ ಕೊಡುವುದು ನಿನಗೆ. ಮನೆಗೆ ಬಂದವರನ್ನು ಉಳಿಸ್ಕೊಳ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಹಾಗಾಗಿ ಅವಳ ಹತ್ರ ಉಳಿಲಿಕ್ಕೆ ಹೇಳು ಮಗ. ಹೇಗೂ ಬಂದಾಯ್ತಲ್ಲ, ಈಗ ರಾತ್ರಿ ಉಳ್ಕೊಂಡು ಬೆಳಿಗ್ಗೆ ತಂಗಳನ್ನ ಊಟ ಮಾಡ್ಕೊಂಡು ಹೋಗ್ಬೋದು, ಆಯ್ತಾ? ಅವಳಿಗೇನು ಸಾಲ ಕೊಟ್ಟಿದ್ಯಾ ನೀನು? ಮದುವೆಗಮ್ಮ. ಅದಲ್ಲದೆ ಹೋದ್ರೆ ಎಂತದ್ದು? ಸ್ವಲ್ಪ ನಗು ನಗುತ್ತಾ ಮಾತಾಡ. ಮೊದಲಿಂದ ಇದು ಹೇಗೂ ಬಂದಾಯ್ತಲ್ಲ, ನಾಳೆ ಬೆಳಿಗ್ಗೆ ಉಳ್ಕೊಂಡು ಹೋಗ್ಬೋದೇ?
ಎಂತ ಮದುವೆಗಮ್ಮ ಹಾಗೆ ಮಾತಾಡೋದು ಸ್ವಲ್ಪ ವಿನಯದಲ್ಲಿ ಮಾತಾಡಿ ಉಳಿಲಿಕ್ಕೆ. ನೋಡಿ ನಿಮ್ಗೆ ಯಜಮಾನಿಗೆ ಉಳಿಸ್ಕೊಳ್ಳಿ. ಹೌದೌದು. ಹೇಗೂ ಬಂದಾಯ್ತಲ್ಲ, ನಾಳೆ ಬೆಳಿಗ್ಗೆವರೆಗೆ ಇಟ್ಕೊಂಡು ಆಮೇಲೆ ಹೋಗ್ಬೋದು, ಗೊತ್ತಾಯ್ತಲ್ಲ? ಇಲ್ಲ, ನಾನು ಮನೆಗೆ ಹೋಗ್ಲೇಬೇಕು. ಹೋಗ್ಲೇಬೇಕಾ? ಹೌದು. ತೊಂದ್ರೆ ಇಲ್ಲ, ಆಯ್ತು ಹೋಗಿ. ಪಾಪ ಎಷ್ಟು ಜನರಿಗೆ ಮಾತು ಕೊಟ್ಟು ಬಂದಿದ್ದಾಳೆ ಯಾರಿಗೆ ಗೊತ್ತು. ಸ್ವಲ್ಪ ಸುಮ್ಮನೆ ಇರ್ತೀಯಣ್ಣ. ಏನಮ್ಮ ಹೋಗು ಅಂತ ಹೇಳಿದ್ರೆ ಏನು ಬರವಣಿಗೆ ಕೊಡ್ಲುವುದಾ? ಮದುವೆಗೆ ಹೋಗ್ಲೇಬೇಕು ಅಂತಾದ್ರೆ ಯಾಕೆ ಅಂತ ಕೇಳು. ಈಗ ಅಷ್ಟು ಅವಸರದಲ್ಲಿ ಹೋಗ್ಬೇಕಾದಂತ ಕಾರ್ಯಕ್ರಮ ಏನುಂಟು? ಕಾರಣ ಉಂಟು. ಏನು? ಮದುವೆ ಆದ ಅಂದಿನಿಂದ ಇಂದಿನ ತನಕ ನನ್ನ ಗಂಡನನ್ನ ಬಿಟ್ಟಿದ್ದವಳಲ್ಲ, ಹಾ. ಪ್ರೀತನ ಬಿಟ್ಟಿರಲಾರೆ. ಅದಕ್ಕೆ ಚಿಂತೆ. ಎರಡೇ ಹೆಜ್ಜೆ ಹಾಕಿದ್ರು ಗುರುವಿನ ನೆನಪು ಮಾಡಿಸಿದೆ ಮಗನೇ ಮಗಳೇ ಒಳ್ಳೆದಾಯ. ನಿನ್ನ ಗಂಡನಷ್ಟು ಪವಾಡ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ, ಆದ್ರೆ ಒಂದೇ ಮಾತಲ್ಲಿ ಹೇಳುದಾದ್ರೆ ಏನು? ಒಂದು ದಿವಸದ ರಾತ್ರಿಗೆ ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ. ಮಾನ ಬಿಟ್ಟವನಿ, ಮರ್ಯಾದೆ ಸತ್ತವನಿ, ಲಜ್ಜೆ ಗಿಟ್ಟವನಿ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಲಿಕ್ಕೆ ಯಾರಲ್ಲಿ ಯಾವ ರೀತಿ ಮಾತನಾಡಬೇಕೆನ್ನುವಂತ ಪ್ರಶ್ನೆ ಉಂಟು ಕೇಳ್ತೀರಿ. ನಿನ್ನ ಅತ್ತಿಗೆ ನಾನು ತಾಯಿಗೆ ಸಮಾನ, ಬಾಯಿಗೆ ಬಂದನಂತೆ ಮಾತನಾಡ್ತಾ ಇದೀಯಾ. ನಿನಗೆ ಹೇಳುವುದಲ್ಲ. ಮಗ ನಿನಗೆ ಬೀಸಬೇಕು ಅಂತಾದ್ರೆ ಬೀಸು ಕಲ್ಲು ಆ ಕಡೆ ಉಂಟು ಮಗ, ನನ್ನನ್ನು ಯಾಕೆ ಬೀಸ್ತಿ ಮಗ? ಮಾತಾಡಿರಿ ನೀವು. ಮಗನನ್ನು ಯಾವ ರೀತಿ ಬೆಳೆಸಬೇಕು ಅಂತ ಗೊತ್ತಿಲ್ಲ, ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಬೇಕಿತ್ತು. ಏನೋ ಈ ಮಗನ ಕತೆ ಹಾಗಾಯಿತು, ಇನ್ನೊಂದು ಹಡಿದ್ರೆ ಇನ್ನು ಮಕ್ಕಳು ಆಗ್ತದೆ ನಿಮಗೆ. ಒಳ್ಳೆ ಕೋಣದಂತೆ ಬೆಳೆಸಿದ್ದೀರಿ. ನಿಮಗೆ ಹೇಳುವುದಲ್ಲ ಸಂಗೀತ. ನೀವು ಸತ್ತು ಹಾಳಾಗಿ ಹೋಗ್ಲಿಕ್ಕೆ ಏನು ನೀವು 3 ಜನ ಮಾತಾಡ್ಕೊಂಡು ಬಂದಿದ್ದೀರಾ? ನನ್ನನ್ನೊಂದು ಲಗಾಡಿ ತೆಗಿಬೇಕು ಅಂತ. ಅದಲ್ಲದೆ ಹೋದ್ರೆ ಎಂತದ್ದೇ ನಿಂದು ಏನು ಪೂರ್ತಿ ತಂದು ಈ ಬದಿಗೆ ರಾಶಿ ಹಾಕುದು ಯಾಕೆ ನೀನು? ಎಂತ ಇದು ಕಸದ ತೊಟ್ಟಿ ಅಂತ ಮಾಡಿದ್ಯಾ? ತಂಗಿ, ಎಲ್ಲವೂ ಅರ್ಥವಾಯಿತು ನನಗೆ. ಇಲ್ಲಿವರೆಗಾಗಿ ನನ್ನನ್ನು ಕರೆಸಿಕೊಂಡು ಅವಮಾನ ಮಾಡಬೇಕೆನ್ನುವುದು ನಿನ್ನ ಉದ್ದೇಶವಾಗಿದ್ದಿಲ್ಲ. ಅದಕ್ಕಾಗಿ ನನ್ನನ್ನು ಕರೆಸಿಕೊಂಡೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಒಂದು ಕ್ಷಣವೂ ನಾನು ನಿಲ್ಲುವುದಿಲ್ಲ. ನಾನು ಹೋಗ್ತೇನೆ. ಸಿಟ್ಟುಕೊಂಡು ಹೊರಟು ನಿಂತಂದ ನಿನ್ನನ್ನು ತಡೆಯುವ ಶಕ್ತಿ ನಮಗೆ ಯಾರಿಗೂ ಇಲ್ಲ ಮಗ. ನೀನು ಹೋದೆ ಅಂತಾದ್ರೆ ನೋಡುವವರು ಕೇಳುವವರು ಏನು ಹೇಳಿಯಾರು? ಈಗ ತಾನೇ ಬಂದಂತ ನೆಂಟರನ್ನ ಅರೆಗಳಿಗೆಯೂ ನಿಲ್ಲಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದಂತ ಬಂಡ್ರು ಅಂತ ನಮ್ಮನ್ನು ನಿಂದಿಸುವುದಕ್ಕಿಲ್ವೇ? ಹಾಗಾಗಿ ಅವ ಮೂರ್ಖ, ಅವ ಮೂಢ, ಅವ ಎಲ್ಲವರು ಮಾತನಾಡುವ ಮುನ್ನ ನಾವು ಆಡುವ ಶಬ್ದ ಏನು ಅರ್ಥ ಕೊಡ್ತದೆ ಅಂತ ಭಾವಿಸಿ ಮಾತಾಡಿದ್ರೆ ಇವ ಮಾತಾಡಿ 3 ತಿಂಗಳ ಮೇಲೆ ಎಂತ ಅರ್ಥ ಅಂತ ಕೇಳುವವ ಇವ. ಇಂಥದ್ದೊಂದು ನನ್ನ ಹೊಟ್ಟೆಯಲ್ಲಿ ಹುಡ್ತದೆ ಅಂತ ಗೊತ್ತಿರಲಿಲ್ಲ ಮಗ. ಇಂಥದ್ದೊಂದು ನನ್ನ ಹೊಟ್ಟೆಯಲ್ಲಿ ಹುಡ್ತದೆ ಅಂತ ಗೊತ್ತಿದ್ದದ್ದೇ ಆಗಿದ್ರೆ
ಹುಟ್ಟಿದ ತಕ್ಷಣವೇ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿದಾಗ ಸುಣ್ಣದ ನೀರು ಬಿಟ್ಟು ಇವನನ್ನು ಕೊಂದೇ ಹಾಕುತ್ತಿದ್ದೆ ಮಗ. ಏನು ಆಗಿ ಹೋಯಿತು. ಅರಿತಂತ ನೀನು ಹೋಗುವುದು ಸರಿಯಲ್ಲ. ಇವತ್ತು ಉಳ್ಕೊ. ಇಲ್ಲ, ನಾನು ಹೋಗ್ಲೇಬೇಕು. ಈ ಮನೇಲಿ ನಾನು ಹೆಂಗ್ ಸಂಸಾರ ಮಾಡ್ತಾ ಇದ್ದೇನೆ ಹಾಗೆ ಯೋಚನೆ ಮಾಡಿ ನೋಡು. ಬಂದವಳೆ ಹಾಗೆ ಹೋಗ್ತಿ ಅಂತ ಹೇಳಿದ್ರೆ ನಾಳೆ ನೋಡಿದವರೆಲ್ಲ ಏನ್ ಹೇಳಲಿಕ್ಕೆ ಏನ್ ಹೇಳ್ತಾರೆ? ನಮ್ಮ ಮರ್ಯಾದೆ ಸರ್ವನಾಶ ಆಗಿ ಹೋಗ್ತದೆ. ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತೇವೆ, ನಾವು ಕಾಲಿಡ್ತೇವೆ. ನೀವೇನು ಪರಿಪರಿಯಾಗಿ ಉಪಚಾರ ಮಾಡ್ತಾ ಇದ್ದೀರಿ. ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಎಳೆಯುವುದು ಸರಿಯೇ? ಏನೇನು ಏನೇನು? ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಎಳೆಯುವುದು ಸರಿಯೇ? ಸರಿ. ಸರಿಯಾ? ಸರಿ. ಹೇಗಾಗತ್ತೆ ಸರಿ ಆಗ್ತದೆ? ಎಮ್ಮೆಗೆ ಜ್ವರ ಬಂದಾಗ ಕೋಣನಿಗೆ ಬರೆ ಹಾಕಬೇಕು. ಯಾಕೆ? ಯಾಕೆ? ಜ್ವರ ಬಂದ ಎಮ್ಮೆ ಬಳಿ ಕೋಣ ಹೋಗಬಾರದಲ್ಲವೇ? ಅಯ್ಯೋ, ಮತ್ತೆ ಯಾಕೆಲ್ಲ ನನ್ನ ಅಕ್ಕ ಹೇಳಿದ ಮಾತಿನ ಅರ್ಥ ನಿಮಗೆ ಆಗ್ಲಿಲ್ಲ. ಈಗ ನಾವು ಕಾಲು ಹಿಡಿತಾ ಇದ್ದೇವೆ, ಹೌದಾ? ನಾವೇನಾದ್ರೂ ತಪ್ಪು ಮಾಡಿದ್ದ? ತಪ್ಪು ಮಾಡಿದವರು ಬೇರೆ ಯಾರು, ಕ್ಷಮೆ ಕೇಳುದು ಮತ್ತಾರು. ಹೀಗೆ ಹೇಳಿದ್ದು. ಮತ್ತೆ ಬಾಣ ಊಟಕ್ಕಾಯ್ತಮ್ಮ? ಊಟಕ್ಕೆ ಆವಾಗಲೇ ಆಗಿದೆ. ಹೋಗ್ತಾ ಇದ್ದಾರೆ, ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ತಾ ಇದ್ದಾರೆ. ಹೌದಣ್ಣ? ಎಲ್ಲೋ ಗಲಾಟೆ ಆಗ್ತಾ ಇತ್ತು, ಯಾರೋ ಯಾರಿಗೋ ಹೊಡಿತಾ ಇದ್ರು ಅಮ್ಮ. ಎಲ್ಲೋ ಗಲಾಟೆ ಆದುದೆಲ್ಲ ನಮ್ಮನೆಯಲ್ಲೇ ಗಲಾಟೆ. ಹೌದಾ? ಆಗುದೆಲ್ಲ ಆಗಿ ಮಾಡುದೆಲ್ಲ ಮಾಡ್ಕೊಂಡು ಈಗ ಸುಮ್ಮನೆ ಕೂತಿದ್ಯಲ್ವಾ? ಏನಮ್ಮ? ಹೌದಣ್ಣ? ಅವಳು ಸುಟ್ಟುಕೊಂಡು ಹೊರಟು ನಿಂತಿದ್ದಾಳೆ. ಅವಳಿಗೆ ಏನಂದೆ? ಏನಮ್ಮ? ಏನಂದೆ? ಅವಳು ಹೇಳಿದ್ರು ನೀರನ್ನ ಬಿಟ್ಟಿರಲಾರೆಯ ನೀರು ಅಂತ ಹೇಳುದು. ಹೌದು. ಅದಕ್ಕೆ ನಾನು ಹೇಳಿದೆ ಬೇರೆ ಎಲ್ಲ ನಿನ್ನ ಗಂಡನ ಮೊದಲಿಗೆ ನಾನಿದ್ದೇನೆ, ತಲೆ ಬಿಸಿ ಮಾಡಬೇಡ ಅಂತ ಹೇಳಿದೆ ನಾನು. ಈ ವರ್ಷ ಯಾರ್ಯಾರ ಮನೆಯಲ್ಲಿ ಗಂಡಸರಿಲ್ಲೋ ಅಲ್ಲೆಲ್ಲ ಸುಧಾರಿಸುವ ನೀನೆಯ? ಯಾಕಮ್ಮ? ಮತ್ತಲ್ಲದೆ ಹೋದ್ರೆ ಅದರ ಅರ್ಥ ಏನ್ ಕೊಡ್ತದೆ? ಏನಮ್ಮ? ನಿನಗೆ ಉದಾಹರಣೆಯಾಗಿ ಹೇಳ್ತೇನೆ. ನೋಡುವ ಹುಡುಗ ಇದ್ದಾನೆ, ಹೌದಾ? ಅವ ಈಗ ಕೇಳ್ತಾನೆ ಬಂದು, ನಿನ್ನ ಹೆಂಡತಿ ಒಟ್ಟಿಗೆ ನಾನು ಒಮ್ಮೆ ಇರಲ್ಲ ಅಂತ. ಏನಂತಿ? ಅವನನ್ನು ಕಡಿತೇನೆ, ಕೊಚ್ಚುತ್ತೇನೆ, ಬಡಿತೇನೆ ನಾನು. ಅದು ಗೊತ್ತಾಗ್ತದೆ. ಅಲ್ಲಿ ನಮ್ಮ ಪ್ರಾಯದವ್ರು ಕೂತಿದ್ದಾರೆ. ಅವ್ರು ಬಂದು ನಿನ್ನಲ್ಲಿ ಕೇಳ್ತಾರೆ, ನಿನ್ನ ಅಮ್ಮನೊಟ್ಟಿಗೆ ಒಂದು ದಿವಸ ನಾನು ಇರಲ್ಲ ಕೇಳ್ತಾರೆ. ಏನಂತಿ? ಅದು ನಿನ್ ಖುಷಿ ಅಮ್ಮ. ಯಾಕೆ? ಅದು ನಿನ್ನ ವೈಯಕ್ತಿಕ ಸಮಸ್ಯೆ ಅಲ್ವಾ? ಏನು ಅಮ್ಮನಿಗೆ ಒಂದು ಜನ ತಯಾರು ಮಾಡಿ ಕೊಡುವ ಆಲೋಚನೆ? ಹಾಗಲ್ಲಮ್ಮ. ಇಂತಹ ಸಂದರ್ಭದಲ್ಲಿ ಅವ್ರು ಹೀಗೆ ಹೇಳ್ತಾರೆ ಅಂತಾದ್ರೆ ಅದನ್ನು ನಿಲ್ಲಿಸುವಲ್ಲಿ ನೀನು ಹೇಳಿದ್ದು ತಪ್ಪಾಯ್ತು ಮಗ, ಅವಳ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಆಯ್ತು. ಒಂದು ಸೀರೆ. ಅಯ್ಯ, ಸೀರೆ ಇಸ್ಬೇಕಂತೆ. ಈಗಾಗಲೇ ಒಂದು ಪ್ರಕರಣ ಆಗಿದೆ, ಮತ್ತೊಂದು ಪ್ರಕರಣ ಮಾಡಿ ಆಗ್ತೀಯ? ನಾ ಹೇಳ್ತೇನೆ. ಅದಲ್ಲದೆ ಹೋದ್ರೆ ಅವಳು ಸೀರೆ ಎತ್ತಿ ಕೇಳ್ತಾನೆ. ಸರಿ ಅಲ್ಲ? ಅಲ್ಲ, ಸೀರೆ ಎತ್ತಲಿಕ್ಕೆ ಏನು? ಅವಳ ಸೀರೆ ಅಂದ್ರೆ ರಾಷ್ಟ್ರ ಧ್ವಜವ? ಮತ್ತೆ ಅಲ್ಲಮ್ಮ, ಪಾದ ಕಾಣುವುದಿಲ್ಲಲ್ಲ, ಅದಕ್ಕೆ ಒಂಚೂರು ಸೀರೆ ಯಾರಲ್ಲಿಯೂ ಹಾಗೆ ಕೇಳಬಾರದು. ಯಾರಲ್ಲಿಯೂ ಹಾಗೆ ಕೇಳಬಾರದು. ಹೇಳಬಾರದ? ಅವಳು ಹೇಳಲಿಕ್ಕೆ ನೀನ್ ಮಾಡ್ಲಿಕ್ಕೆ. ಪಾದ ಮುಟ್ಟುದು ಬೇಡ, ಭೂಮಿ ಮುಟ್ಟಿ ನಮಸ್ಕಾರ ಮಾಡು. ಹೇಳಿದ್ದು ತಪ್ಪಾಯ್ತು. ಆದ್ರೂ ಭರವಸೆ ಇಲ್ಲ ನನಗೆ. ಭರವಸೆ ಏನು? ಭರವಸೆ ಇಲ್ಲ. ವರ್ಷ ಇಲ್ಲ ಅಂದ್ರೆ ಎಲ್ಲಿಯಾದ್ರೂ ಅವರಿರುವರು ಇರುವಾಗ ನೀವು ಒಳಗಡೆ ಒಂದೇ ಮಾತಲ್ಲಿ ಹೇಳಮ್ಮ, ನಾನು ಒಳಗೆ ಬರುವುದಿಲ್ಲ ಬರುವುದಿಲ್ಲ ಬರುವುದಿಲ್ಲ. ಒಂದು ವೇಳೆ ಒಳಗೆ ಬಂದ್ರೆ ನಾನು ಅಪ್ಪನ ಕೊಟ್ಟವನೇ ಅಲ್ಲ. ಎಂತ ಮಾತು, ಎಂತ ಮಾತು. ಒಳ್ಳೆ ಮಾತಾಡಿದ ಮಗನೇ. ಇದು ನಿನ್ನ ತಪ್ಪಲ್ಲ ಮಗ, ಮತ್ತೆ ನಿನ್ನನ್ನು ಮಾತನಾಡಿಸಿದ ನಮ್ಮ ತಪ್ಪು. ಯಾಕಮ್ಮ? ಈಗಾಗಲೇ ಇಲ್ಲಿದ್ದವರಿಗೆಲ್ಲ ಅನುಮಾನ ಉಂಟು. ಅದೇ ವಿಚಾರ ಹೌದು ಅಂತ ಮಾಡಿ ಆಗ್ತೀಯ ಮಗ. ಯಾಕಮ್ಮ? ಅಪ್ಪನಿಗೆ ಹುಡ್ದವ ಅಲ್ಲ ಅಂದ್ರೆ ಅದ್ರ ಅರ್ಥ ಏನಮ್ಮ? ದೊಡ್ಡ ಶಬ್ದದಲ್ಲಿ ಹೇಳು. ನಾನು ಒಳಗೆ ಬರುವುದಿಲ್ಲ ಬರುವುದಿಲ್ಲ. ಒಂದು ವೇಳೆ ಒಳಗೆ ಬಂದ್ರೆ ನಾನು ಜಾತಿ ಹೀನನೇ ಹೌದು. ನೋಡು, ದೊಡ್ಡ ಶಬ್ದ ಯಾರಿಗೂ ಗೊತ್ತಾಗಲಿಲ್ಲ, ಅರ್ಥ ಅದೇ. ಒಪ್ಪಿಗೆ ಆಯ್ತಲ್ಲ? ಆಣೆ ಕೊಡು. ನನ್ನ ಅಮ್ಮನ ಆಣೆಯಾಗಿ ನಾನು ಬರುವುದಿಲ್ಲ. ಅಮ್ಮನ ಆಣೆ. ಕೊಡಿ ಕೊಡಿ. ಈಗ ಬೇಡ ಬೇಡ, ಅವ ಬೀಗದ ಕೈ ನೋಡ್ಕೊಂಡೇ ಹೊಡಿವ. ಒಳಗಡೆ ಬರುವುದಿಲ್ಲ ಅಂತ ಹೇಳಿದ್ದೆ, ಮತ್ತೆ ಓಡುವುದಿಲ್ಲಿಗೆ ನೀನು? ಅಲ್ಲಮ್ಮ, ನಾನು ಒಳಗೆ ಬರುವುದಿಲ್ಲ ಅಂತ ಮಾತ್ರ ಹೇಳಿದ್ದು.
ಕಿಟಕಿಯಲ್ಲಿ ಇಣುಕುವುದಿಲ್ಲ ಅಂತ ಹೇಳಿದ್ದೇನಾ? ಯಾವುದೇ ಕಾರಣದಿಂದ ಒಳಗಡೆ ಹೋಗುವಂತಿಲ್ಲ ಮಗ. ಇವತ್ತು ನಾವು ಈ ಅಂಗಳದಲ್ಲೇ ಮಲ್ಕೊಳ್ಬೇಕು. ಯಾಕೆ? ಯಾಕಮ್ಮ? ಅವರು ಒಳಗಡೆ ಇರುವಾಗ ನಾವು ಓದದಿದ್ರೆ ನೀನು ಅಪ್ಪನಿ ಹುಡ್ದ ಮಾಡಲ್ಲ ಅಂತ ಆಗ್ತದೆ. ಅಮ್ಮ ಚಾಪೆ ತಲೆದಿಂಬು ಕಂಬಳಿ ಎಲ್ಲ ಒಳಗುಂಟಲ್ಲಮ್ಮ. ಗೋಲ್ಡನ್ ಗೋಣಿಕೆಲ್ಲ ಉಂಟು, ಅದನ್ನೇ ಹಾಸ್ಕೊಂಡು ಬಿದ್ಕೋ. ಆಯ್ತಮ್ಮ. ಅಮ್ಮ ಹಾಗಾದ್ರೆ ಮಲಗು ಅಮ್ಮ. ಮಲಗಿ ಮಲಗಿ ತುಂಬಾ ದಿವಸ ಆಗಿ ಅನುಭವ ಆಗ್ತದೆ ಅಮ್ಮ. ಯಾಕಮ್ಮ ಇನ್ನೂ ಬೆಳಕಾಗಲಿಲ್ಲ? ಬಹುತೇಕ ಈ ಸಾರಿ ಸೂರ್ಯನಾರಾಯಣ ಮಲ್ಕೊಳ್ಳುವಾಗ ನಿದ್ರೆ ಗುಳಿಗೆ ತಿಂದಿದ್ದ. ಒಂದು ಕೆಲಸ ಮಾಡಮ್ಮ, ಒಂದು ಚಿಮಣಿ ಇಟ್ಕೊಂಡು ಆಚೆ ಮನೆಯಲ್ಲಿ ಬೆಳಗಾಗಿದೆ ನೋಡ್ಕೊಂಡು ಬಾ ಅಮ್ಮ. ಪ್ರಪಂಚದಲ್ಲಿ ಇರುವುದು ಒಬ್ಬನೇ ಸೂರ್ಯ. ನಿನಗೆ 4 ಸೂರ್ಯ ಬೇಕಾ? ಎಲ್ಲಿಯಾದ್ರೂ ಗುಡುಗುಡಿ ಮಾಡ್ಲಿಕ್ಕೆ ಹೋಗು ಅಮ್ಮ. ಹಾಗಾದ್ರೆ ಕೆಲಸ ಮಾಡಮ್ಮ, ನಮ್ಗೆ ಸಮಯವೇ ಹೋಗುದಿಲ್ಲ. ಒಳ್ಳೆ ಒಂದು ಮೋಹನ ರಾಗದಲ್ಲಿ ಹಾಡಮ್ಮ. ಕೂತ್ಕೋ ಮಗ, ಹೇಳ್ತೇನೆ. ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿ ಏಳೆನ್ನುತ್ತ ರಮಣನ ಬೆಳಗಾಯಿತು ಏಳೆನ್ನುತ್ತ ಅಂಗನೇಂದ್ರ ಪುನೀತ ಪತಿಯ ನಿರ್ಮಿಸಿದ ಶೃಂಗಾರದಲ್ಲಿದ್ದೆ ಸಾಕೆನ್ನುತ್ತ ಸಾಕೆನ್ನುತ್ತ ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿ ಕೊಟ್ಟುತ್ತ ಒಂದು ರಾತ್ರಿ ಉಳಿದಿಯಲ್ಲ, ಬಾರಿ ಸಂತೋಷ ಆಯ್ತು. ಊಟ ಉಪಚಾರ ಇತ್ಯಾದಿಗಳೆಲ್ಲ ಆಯ್ತು. ಅಲ್ಲ ಏನು ಹೇಳ್ತಾ ಇದ್ದೀರಿ ಅಂತ ನೀವು? ನಿದ್ದೆ ಬಂತೆ. ನಿದ್ದೆಯ? ನಾನು ಈಗ ತಾನೇ ಮನೆಯಿಂದ ಬಂದಿದ್ದು. ಎಂತದ್ದು ನಿದ್ದೆ? ಈಗ ಮನೆಯಿಂದ ಬಂದಿದ್ದು. ಮಗನೇ ಏನು ಅನುಮಾನ ಕಾಡ್ತಾ ಉಂಟು. ಒಳಗಡೆ ಯಾರಿದ್ದಾರೆ ನೋಡ್ಕೊಂಡು ಹೋಗು. ನೀನ್ ಯಾಕೆ ಓದಿತಾ ಇದೀಯಮ್ಮ? ನೀ ತುಳಿದೆ ಅಂತ ನಾ ತುಳಿದ. ನಾನು ಹಾಗೆ ನೀನು ಓದಿದ್ದೆ ನಾನು ತುಳಿದೆ. ಒಳಗಡೆ ಹೋಗಿ ನೋಡಿದ್ಯಾ? ಹೌದಮ್ಮ. ಯಾರಿದ್ರು? ಇವಳು ಒಬ್ಬಳೇ ಇದ್ದಿದ್ರಲ್ಲಿ. ಇವತ್ತಿನವರೆಗೆ ಮನೆಗೆ ಸೊಸೆಯಾದ ನೀನು ಏನು ಹೇಳಿದ್ರು ಅದು ಮಾತು ಅಂತ ನಾನು ಪರಿಗ್ರಹಿಸಿದವಳು. ಇವತ್ತು ನೀನು ಮಾತಾಡಿದ್ರು ನಾನು ಸುಮ್ಮನೆ ಉಳಿಯುವವಳಲ್ಲ. ಸತ್ಯ ಹೇಳಬೇಕು. ಇಷ್ಟೊತ್ತಿನವರೆಗೆ ನಿನ್ನೊಟ್ಟಿಗೆ ಒಳಗಡೆ ಇದ್ದವ್ರು ಯಾರು? ಮಗಳು ನಾನು ಒಳಗೆ ಹೋಗುವಾಗ ನನ್ನ ಅಕ್ಕ ರಾಧೆಯೇ ಆಗಿದ್ಲು. ಒಳಗೆ ಹೋದ ಮೇಲೆ ಗೊತ್ತಾಯ್ತು ಅದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ ಹೇಳಿ. ಹಾಗಾದ್ರೆ ಒಳಗಡೆ ಇರುವವ ಹೆಣ್ಣು ವೇಷಧಾರಿ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ನನ್ನನ್ನು ಕರೀಲಿಲ್ಲ ಯಾಕೆ? ಅದ್ಯಾಕ? ಈ ಪ್ರಪಂಚದಲ್ಲಿ ಹೆಣ್ಣು ವೇಷಧಾರಿಗಳ ಪರಿಚಯ ನನಗಿಲ್ಲವೇ? ಮತ್ತೆ ನಿಮ್ಗೆ ಗೊತ್ತಿಲ್ಲ ನಾನು ಯಾರು
ಅಂತ ನೋಡ್ತಿದ್ದೆ, ನನ್ನನ್ನು ಕರೀಲಿಲ್ಲ ಯಾಕೆ? ಕರಿಬೇಕು ಎನ್ನುವ ಹಾಗೆ ನಾನು ಬಾಯಿ ತೆರೆದಂತಹ ಸಂದರ್ಭದಲ್ಲಿ ಅವ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಏನ್ ಮಾಡ್ದ? ತನ್ನೆರಡು ತುಟಿಗಳಿಂದ ನನ್ನೆರಡು ತುಟಿಯನ್ನ ಬಂಧಿಸಿ ಬಿಟ್ಟ. ಅದಲ್ಲ, ಕೂಗಿ ಹೇಳುವುದಲ್ಲ ಅದು. ನನ್ನ ಜೀವಮಾನದಲ್ಲಿ ಅಂತ ಸನ್ನಿವೇಶ ಎಷ್ಟು ಬಾರಿ ಬರ್ತಿಲ್ಲ. ನಾನು ಯಾರಿಗೂ ಹೇಳಿದವಳಲ್ಲ, ಮರ್ಯಾದೆ ಬಿಟ್ಟವಳಲ್ಲ. ನನಗಿಲ್ಲದ ಅವಕಾಶವನ್ನು ಅವ್ರು ಪಡ್ಕೊಂಡಲ್ಲ. ನಿನಗೇನು ಕೈಗಂಟಿಗೆ ರೋಗ ಬರೆದಿದ್ದೆ? ಯಾಕತ್ತೆ? ಹಪ್ಪಳ ಡಬ್ಬ ಇರ್ಲಿಲ್ವಾ? ಬಡ 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 ಬಡಿಬೇಕಿತ್ತು, ನಾ ಬರ್ತಿದ್ದೆ. ಅತ್ತೆ, ಏನು? ನಾನು ನಿಮ್ಮ ಸತೆ, ಆ ಸಾಮಾನ್ಯ ಜ್ಞಾನವು ನನಗಿಲ್ಲದೆ ಹೋಯ್ತು ಅಂತ ಮಾಡಿದ್ರ? ಅಂದ್ರೆ ಹಾಗೆ ಯೋಚನೆ ಮಾಡಿದೆ, ಇನ್ನೇನು ಹಾಗೆ ಶಬ್ದ ಮಾಡಬೇಕು ಎನ್ನುವಷ್ಟರಲ್ಲಿ ತನ್ನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನ ಬಂಧಿಸಿ ಬಿಟ್ಟ. ಇವಳ ಮಾತನ್ನು ಕೇಳಿದ್ರೆ ನನಗೆ ಹಳೇ ನೆನಪಾಗ್ತಾ ಉಂಟು. ಎರಡೆರಡು ಅವಕಾಶವನ್ನು ಅವನೇ ಪಡ್ಕೊಂಡಲ್ಲ. ನಿನಗೆ ನಿನ್ನ ತುಟಿಯನ್ನು ಅವ ಮುಚ್ಚಿದ, ಕೈಯನ್ನು ಬಂಧಿಸಿದ. ಹಾಗಾದ್ರೆ ಬಂದವ ಯಾರು? ಅವನ ಹೆಸರೇನು? ಹೇಗಿದ್ದ? ಎಷ್ಟೊತ್ತಿಗಿದ್ದಿದ್ದ? ಹೇಗಿದ್ದಿದ್ದ? ನಿನಗೆ ಎಷ್ಟೊತ್ತಿಗೆ ಹಾಕೊಂಡ ತೋಳು? ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಕಂಡ. ಒಮ್ಮೆ ಉದ್ದ ಕಂಡ, ಒಮ್ಮೆ ಗುಳ್ಳ ಕಂಡ, ಆಮೇಲೆ ಒಮ್ಮೆ ದಪ್ಪ ಇದ್ದ, ಆಮೇಲೆ ಒಮ್ಮೆ ಸಪೂರ ಆದ, ಬೆಳ್ಳಗಿದ್ದ, ಕಪ್ಪಗಿದ್ದ, ಹೀಗೆ ವಿಧ ವಿಧವಾಗಿ ಕಂಡ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನಾನಾ ರೀತಿಯಲ್ಲಿ ನಿನಗೆ ತೋರಿಸಿಕೊಟ್ಟ. ಹೌದೌದು. ಹಾಗಾದ್ರೆ ಅವ ಯಾರು ಅಂತ ಹೇಳಬಲ್ಲ? ಯಾರು ಏನೇನು ಹಾಗೆ ಕೇಳಿದಾಗ ಹೇಳಿದ, ಅಣ್ಣನಿಗೆ ತಮ್ಮನಂತೆ, ತಮ್ಮನಿಗೆ ಅಣ್ಣನಂತೆ, ಅಪ್ಪನಿಗೆ ಮಗನಂತೆ, ಮಗನಿಗೆ ಅಪ್ಪನಂತೆ, ಮಾವನಿಗೆ ಅಳಿಯನಂತೆ, ಎಳೆಯನಿಗೆ ಮಾವನಂತೆ, ಭಾವನಿಗೆ ನಂಟನಂತೆ, ನಂಟನಿಗೆ ಭಾವನಂತೆ, ಹೀಗೆ 10 ಹಲವು ಸಂಬಂಧವನ್ನು ಹೇಳಿದ. ಒಂದೇ ದಿವಸದಲ್ಲಿ ಹೀಗಾಯ್ತಲ್ಲ ಮಗ ನಿಂಗೆ. ಒಂದು ವಾರ ಉಳಿದಿದ್ರೆ ನಿನ್ನ ಹತ್ರ ಮಾತಾಡುವುದೇ ಕಷ್ಟ. ಒಂದೇ ಶಬ್ದದಿಂದ ಹೇಳ, ಅವನಿಗೂ ಪ್ರಪಂಚದಲ್ಲಿನ ಮನುಷ್ಯರಿಗೂ ಯಾವ ಸಂಬಂಧ? ನಂದಗೆ ಬಾಲನು, ರಣಗ ತಾತನು, ಹಿಂದೂ ಮುಖಿಯರಿಗೆ ಯೌವನನು, ಮಂದ ಗರ್ವಿತರಿಗೆ ಹೇಳಿದೆ. ಮಂದ ಗರ್ವಿತರನ್ನು ನಮಗೆ ತೋರಿಸ್ತಾರೆ. ಅದಲ್ಲ, ಅಭಿನಯ ಸರಿಯಾಗಿ ಮಂದ ಗರ್ವಿತರಿಗೆ ಆತ ದುಷ್ಟನಂತೆ, ಮಾತ್ರ ಅಲ್ಲ ಶಿಷ್ಟರ ಪರಿಪಾಲಕನಂತೆ ಆತ. ಪರಿಪಾಲನೆ ಮಾಡುವ. ದುಷ್ಟರನ್ನು ಶಿಕ್ಷಿಸುವವ, ಶಿಷ್ಟರನ್ನು ಪಾಲಿಸುವವ. ಶಿಷ್ಟರಿಗೂ ಅವನಿಗೆ ಏನು ಸಂಬಂಧ ಅಂತ ನಾನು ನೋಡ್ತೇನೆ. ಅವ ಶಿಷ್ಟರಿಗೂ ಅವನಿಗೆ ಏನು ಸಂಬಂಧ ಅಂತ ನೋಡ್ತೇನೆ. ಸಜ್ಜನರು, ಅದೇ ಸಜ್ಜನರಿಗೆ ಒಳ್ಳೆಯವರಿಗೆ ಅವ ಏನಂತೆ ಎಲ್ಲದರಲ್ಲಿ ಒಂದೇ ರೀತಿಯಲ್ಲಿ ಹೇಳಿದ. ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗುವ ಹಾಗೆ ಹೇಳುವೆನು ಹಾಗೆ ಹೇಳಿದಾಗ ಒಂದೇ ಶಬ್ದದಲ್ಲಿ ಉತ್ತರಿಸಿದ. ಲೋಕದಲ್ಲಿರುವಂತಹ ಎಲ್ಲ ಜೀವರಾಶಿಗೆ ಅವನೇ ಗಂಡನಂತೆ. ಹಾಗಾಗಿ ಪ್ರಪಂಚದಲ್ಲಿ ಅವನೇ ಗಂಡ, ನಾಥ ಎಲ್ಲವರಿಗೂ. ನಾಥ ಅವ ಎಲ್ಲವರಿಗೂ ನಾಥ ಅಲ್ಲ ಮಗ. ನಮ್ಮ ಕೋಣೆ ಅಲ್ಲ ನಾಥ. ನಾಥ ಇದು ಊರಿಡಿ ನಾಥ ಆಗ್ತದೆ. ಇವತ್ತಿನವರೆಗೆ ಅವಳು ಏನು ಹೇಳಿದ್ರು ಸಮಾಧಾನ ಪಡ್ತಿದ್ದೆ ನಾನು. ಹೌದು. ಇವತ್ತು ಇದನ್ನು ಕೇಳಿ ಸಹಿಸುವಂತಿಲ್ಲ. ಯಾರಿಗಂದ ಕೇಳ ಹೇಳಿ, ಈ ಪ್ರಪಂಚದಲ್ಲಿ ಇರುವ ಯಾರಿಗೆ ಗಂಡವ? ಯಾರಿಗಲ್ಲ ಹೇಳಿ. ಅವರಿಗೆ ಅವರಿಗೂ ಅವನೇ ಗಂಡ, 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 ಎಲ್ರಿಗೂ, ಅವಳಿಗೂ, ನನಗೇನು, ನನಗೂ, ನನಗೂ ಗಂಡ, ನನ್ನ ಅಮ್ಮನಿಗೇನು. ನಿಮ್ಮ ಅಮ್ಮನಿಗೂ ಅವನೇ ಗಂಡ. ನೀವು ಸತ್ತು ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ ಈ ಪ್ರಾಯದಲ್ಲಿ ನನಗೆ ಗಂಡ ಬೇಕೇ? ಅದಲ್ಲದೆ ಹೋದ್ರೆ ಆಲೋಚನೆ ಮಾಡು. ಎಂತೆಂಥವರೆಲ್ಲ ನಮ್ಮನೆಗೆ ಬರಲಿಲ್ಲ ಮಗ. ಯಾರು ಬಂದರೂ ನಾನು ಗಂಡ ಅಂತ ತಿಳಿದವಳಲ್ಲ. ಎಂತೆಂಥವ್ರು ಒಂದು ಪ್ರವೀಣ್ ಶೆಟ್ಟಿ ಆದಿಯಾಗಿ ನಮ್ಮ ಮನೆಗೆ ಬಂದು ಉಳಿದವರು. ಅವ್ರು ಅಲ್ಲಿಂದ ಇಲ್ಲಿ ಬಂದ ಸಾಕು. ಯಾರು ಬಂದರೂ ನಾ ಮರ್ಯಾದೆ ಬಿಟ್ಟವಳಲ್ಲ. ಇವಳು ಇರುವಾಗ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಹೋದ ಮೇಲೆ ನನ್ನ ಗಂಡ ಅಂತ ಹೇಳ್ತಾಳೆ ಅಂತಾದ್ರೆ ಈ ಪ್ರಪಂಚದಲ್ಲಿ ನಾನು ಬದುಕಬಹುದೇ ಮಗನೇ? ಆದದ್ದೆಲ್ಲ ಆಯ್ತು, ಬಿಟ್ಟು ಬಿಡಿ ಅತ್ತ. ಆದ್ಮೇಲೆಲ್ಲ ಬಿಡುವುದೇ ಅಂತದ್ದು. ಆದ್ಮೇಲೆಲ್ಲ ಆಗ್ತಾ ಇರುವುದೇ. ಯಾವುದೇ ಕಾರಣದಿಂದ ಈ ಪ್ರಪಂಚದಲ್ಲಿ ಬದುಕುವುದಿಲ್ಲ. ಮರ್ಯಾದೆ ಹೋಯ್ತು, ಮಾನ ಹೋಯ್ತು. ಎಲ್ಲಾದ್ರೂ ಹೋಗಿ ಹೊಳೆಯೋ ಕೆರೆಯೋ ಹಾರಿ ಸಾಯ್ತೇನೆ. ಅಮ್ಮ ಅಮ್ಮ, ಕೊನೆಯ ನನ್ನ ಆಸೆ ಈಡೇರಿಸಮ್ಮ. ಕೊನೆಯದಾಗಿ ನನ್ನ ಅಪ್ಪ ಯಾರು ಅಂತ ತೋರಿಸಿ ಆದ್ರೂ ಸಾಯಮ್ಮ. ಮಗನೇ, ನಿನ್ನ ಅಪ್ಪ ಯಾರು ಅಂತ ಕೇಳೋದು ಬೇಡ. ಇಲ್ಲೇ ಕೂತಿದ್ದಾರೆ ಮಾಬಲ್ ಶೆಟ್ಟರು, ಅವರೇ ನಿನ್ನ ಅಪ್ಪ. ಆದ್ರಿಂದ ಇವತ್ತಲ್ಲ ನಾಳೆ ಆದ್ರೂ ಹೋಗಿ ನಮ್ಮ ಅಮ್ಮ ಹೇಳಿದ್ದಾರೆ ಅಂತ ಮನೆ ಕರ್ಕೊಂಡು ಬಾ ಮಗ. ನಾನು ಉಳಿಯುವುದಿಲ್ಲ ಮಗನೇ.
ಸಾಯ್ತೇನೆ ಮಗ, ಒಳ್ಳೆದಿಲ್ಲ. ಅಮ್ಮ ಅಮ್ಮ ಬೀದಿ ಕೈ ಕೊಡಮ್ಮ, ಬೀದಿ ಕೈ ಕೊಟ್ಟಾದ್ರೂ ಹೋಗಮ್ಮ. ಪ್ರಪಂಚದಲ್ಲಿ ನಿನ್ನಂತ ಮಕ್ಕಳು ಬೆರಳು ಎಣಿಕೆಯಲ್ಲಿ ಸಿಕ್ಕುದು ಮಗ. ಯಾಕಮ್ಮ? ಅಮ್ಮ ಅಪ್ಪ ಸತ್ರು ಒಡ್ಡಿಲ್ಲ, ಬೀಗದ ಕೈ ಬೇಕೇ ಇಲ್ಲ ಮಗ. ಎಲ್ಲವರಿಗೂ ಒಂದು ಪಾಠ ಕಲಿಸಿಕೊಟ್ಟಿದ್ದಿ. ಯಾವ ತಂದೆ ತಾಯಿಗಳೇ ಆಗಿರ್ಲಿ, ಮಕ್ಕಳಿಗೆ ಬೇಕು ಅಂತ ಏನೂ ಮಾಡಿ ಇಡಬೇಡಿ. ಮಾಡಿ ಇಟ್ಟದ್ದೇ ಆದ್ರೆ ನೀವು ಸಾಯುವುದು ಯಾವಾಗ ಅಂತ ಇಂಥ ಮಕ್ಕಳು ನೋಡ್ತಾರೆ. ಎಲ್ಲಿಯಾದ್ರೂ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನೀನು ಸಾಯುವ ತನಕ ಬೇಡ್ಕೊಂಡೇ ತಿನ್ನಬೇಕು. ಬೀಗವನ್ನ ಬೇರೆ ಕಡೆ ಸಾಗಿ ನಾನು ಎಲ್ಲೋ ಸಾಯ್ತೇನೆ. ನಿನ್ನನ್ನು ಯಾವಾಗ ನನ್ನ ದೇವರಾಗಿದ್ದಂತ ನನ್ನ ಅಮ್ಮ ಸತ್ಲು, ನೀನು ಯಾರ ಹಂಗು ನನಗಿಲ್ಲ. ನಿನ್ನನ್ನು ಕೊಚ್ಚಿ ಕೊಚ್ಚಿ ನಾಯಿಗೆ ಹಾಕ್ತೀನಿ. ನಾಯಿಗೆ ಹಾಕುದಿಲ್ಲ, ನಾಯಿಗಳಿಗಾದ್ರೂ ಇಂತಿಷ್ಟು ದಿವಸ ಅಂತ ಇದೆ. ಬೇರೆ ಇವಳನ್ನು ಕೊಚ್ಚಿ ಕೊಚ್ಚಿ ಸಮುದ್ರಕ್ಕೆ ಹಾಕ್ತೀನಿ ನಾನು. ಸಮುದ್ರಕ್ಕೆ ಹಾಕಿದ್ರೆ ಮೀನನ್ನು ನೀವು ತಿಂತೀರಿ, ನಿಮಗೂ ಅದೇ ಬುದ್ಧಿ ಬರಬಹುದು. ಬೇಡ, ಇವನು ದಗದಗನೆ ಉರಿತಿರುವಂತ ಬೆಂಕಿಗೆ ಹಾಕ್ತೇನೆ, ಚುಟ್ಟು ಕರ್ಕರಾಗಿ ಕಳೆದುಕೊಂಡು ಒಂದು ಕ್ಷಣವೂ ನಾನು ಬದುಕುವುದಿಲ್ಲ. ನಾನು ಅಗ್ನಿ ಪ್ರವೇಶ ಅಬ್ಬ, ಇನ್ನೇನು ಸಮಸ್ಯೆ ಇಲ್ಲ. ಎಲ್ಲ ಹೆಣ್ಮಕ್ಳು ಸತ್ತೇ ಹೋದ್ರು. ಇನ್ನು ಏಕಾಂಗಿಯಾಗಿ ನಾನಿರ್ತೇನೆ. ದಗದಗನೆ ಉರಿತಿರುವಂತ ಬೆಂಕಿಗೆ ನಾನು ಹಾಕಿದ್ದೇನೆ. ಎಂತ ಸುಟ್ಟ ವಾಸನೆ ಬರುವುದಿಲ್ಲ, ಸೀರೆ ಸುಟ್ಟ ವಾಸನೆ ಬರುವುದಿಲ್ಲ, ಕೂದಲು ಸುಟ್ಟ ವಾಸನೆ ಬರುವುದಿಲ್ಲ. ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದು ಸತ್ಯವೇ. ದಗದಗನೆ ಉರಿತಿರುವ ಬೆಂಕಿ ಶೀತಲವಾದದ್ದು ಯಾಕೆ? ಇದರ ಹಿನ್ನೆಲೆಯಲ್ಲಿ ನಿಗೂಢವಾದ ರಹಸ್ಯವಾದರೂ ಏನು? ಹೆಣ ಸುಟ್ಟರೂ ವಾಸನೆ ಬರುವುದಕ್ಕೆ ಹಾಕಿದಂತಹ ಸುವಸ್ತುಗಳಾದರೂ ಯಾವುದು? ಇದು ನಿರಂಜನ ಯಾಗವೇ? ಭೀಭತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರೋಮಾಂಚನ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ. चक्र गले कर शंकर चक्र गदे पद्मादिरे अरसी चंद्रावलियो अरसी चंद्रावलियो ವಿಸ್ಮಿತನಾಗಿ ಅರಸಿ ಚಂದ್ರಾವಳಿಯ ರಾಧಾ ತರುಣಿ ಸಹಿತದ ಬಲದ ತೊಡೆಯಲ್ಲಿ ಸರಸವಾಡುತ್ತಿರಲು ವಿಸ್ಮಿತನಾದ ಅಡಿಗಳಿಗೆ ಕೃಷ್ಣ ಕೇಶವ ಮುಕುಂದ ಸ್ತುತಿಸಿದನಾಗ ಚಂದಗೋಪನು
ಹಾಗಾದ್ರೆ ಕೃಷ್ಣನ ಬಗ್ಗೆ ಕೇಳಿದ್ದು ನಾನೆಲ್ಲವೂ ಆಡಿದ್ದು ಎಲ್ಲವೂ ಸುಳ್ಳೆ. ಶ್ರೀಕೃಷ್ಣನ ದಿವ್ಯ ದರ್ಶನ ಆದ ಮೇಲೆ ನನ್ನ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಮೂಡಿ ಬರ್ತಾ ಇದೆ. ಹಾಗಾದ್ರೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವು ನನಗಾಗಿದೆ. ಓ ದೇವ, ನಿನ್ನನ್ನು ನಾನು ನಿಂದಿಸಿದೆ. ಶ್ರೀಹರಿ, ಶೌರಿ, ಉದಾರಿ, ಮುರಾರಿ, ನರಾರಿ, ಕುಜನಾರಿ, ಧನುಜಾರಿ, ಗಿರಿಧಾರಿ, ಪೀತಾಂಬರಧಾರಿ, ಮಧುಕೈಟಪಾರಿ, ಭೋಭಯಾರಿ, ಶ್ರೀಪತಿ, ಗೋಪತಿ, ಯದುಪತಿ, ಮಹಿಪತಿ, ರಘುಪತಿ, ಸೀತಾಪತಿ, ರಮಾಪತಿ, ಕೈವಲ್ಯಪತಿ, ಇಂದಿರಾಪತಿ, ಮೇದಿನಿಪತಿ, ಮಾಯಾಪತಿ, ನಿಖಿಲ ಜಗತ್ಪತಿ, ಸುಪ್ರೇಮ ಮೂರ್ತಿ, ಶ್ರುತಕೀರ್ತಿ, ಸಂಸ್ಕೃತಕೀರ್ತಿ, ಸುನಾಭ, ಪದ್ಮನಾಭ, ಅಂಬುಜನಾಭ, ಶ್ರೀವಲ್ಲಭ, ವಧುವಲ್ಲಭ, ಕೋಟಿ ಸೂರ್ಯ ಸಮಪ್ರಭ, ಜಗದೇಕನಾಥ, ಸಕಲ ಸಜ್ಜನ ವಿನೂತ, ಪುಂಡರೀಕಾಕ್ಷ, ಪಾಂಡವ ಪಕ್ಷ, ಲಕ್ಷ್ಮೀವಕ್ಷ, ಅರವಿಂದಾಕ್ಷ, ನಳಿನಾಕ್ಷ, ಅಂಬುದಳಾಕ್ಷ, ವಿನೂತ, ವಿರೂಪಾಕ್ಷ, ವಿಶಾಲಾಕ್ಷ, ನೀರಜಾಕ್ಷ, ಇಂದಿರೇಶ, ಸುಂದರೇಶ, ಅವಿನಾಶ, ಇನಕುಲೇಶ, ಯಜ್ಞೇಶ, ರೂಪೇಶ, ವರದೇಶ, ಪಂಡರೀಶ, ಕಮಲೇಶ, ಅಮರೇಶ, ದೇವೇಶ, ವಿಕುಂಠೇಶ, ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖಚಕ್ರಧರ, ಗರುಡ ವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಹರಿಸುಧನ, ವೃಷಿಕೇಶ, ನಾರಾಯಣ, ನಿಗಮ ವಂದನೆ, ನಿಗಮ ದೂರನೆ, ನಿರ್ವಿಕಲ್ಪನೆ, ನಿರ್ಲೇಪನೆ, ಕಗ ಗಮನ, ಕಮನೀಯ, ಕಂಜದಳನೇನ, ಹರೇ ಗೋವಿಂದ ನೀ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆ ನಿಟ್ಟ. ಗೋವಿಂದ ಅಂತ ಹೇಳಿದ್ರೆ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇಳಿ ಗೋವಿಂದ ನೀ ಗೋವಿಂದ, ಗೋವಿಂದ ನೀ ಗೋವಿಂದ. ದೇವಾ ಈ ರೀತಿಯಾದಂತಹ ಒಂದು ನಾಟಕವನ್ನ ಮಾಡಿದೆ. ಮಡದಿಯಾದಂತಹ ಚಂದ್ರಾವಳಿಯ ಮೇಲೆ ಸಂಶಯವನ್ನ ಪಡಬೇಡ. ನೀನು ಅಗ್ನಿಗೆ ನೂಕಿದಾಗ ಮುಡಿಯಲ್ಲಿ ಮುಡಿದಂತ ಮಲ್ಲಿಗೆ ಹೂವೆನ್ನುವುದು ಬಾಡಲಿಲ್ಲ ಅಂತಾದ್ರೆ ಅಗ್ನಿಯಷ್ಟೇ ಪವಿತ್ರಳಾಗಿದ್ದಾಳೆ ನಿನ್ನ ಮಡದಿ ಚಂದ್ರಾವಳಿ. ಹೀಗೂ ಉಂಟೆ ಅಂತ ನಾನು ಯೋಚಿಸ್ತಾ ಇದ್ದೆ. ಹೀಗೂ ಉಂಟು ಅಂತೇಳಿ ಈಗ ಗೊತ್ತಾಯ್ತು ದೇವ. ಅದನ್ನ ತೋರಿಸುವುದಕ್ಕಾಗಿ ಬಂದವನು. ಇನ್ನು ಮುಂದೆ ನೀವಿಬ್ಬರು ಸಂತೋಷದಿಂದ ಸಂಸಾರವನ್ನು ನಡೆಸಿ ದೇವ ಷಟ್ವೇರಿಗಳನ್ನು ಧರಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನು ಆಚರಿಸುವ ಮನು ಮುನಿಗಳಿಗೂ ನೀನು ಅಗೋಚರನಂತೆ. ಅದರ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೆ ರಕಿಲಂ ಮಧುರಂ ಅಂತೇಳಿ ಜನಸ್ತೋಮ ನಿನ್ನನ್ನು ಕೊಂಡಾಡ್ತಾ ಇದ್ರು. ಅವರಿಗೆ ನಿನ್ನ ದಿವ್ಯ ದರ್ಶನ ಆಗುವುದಿಲ್ಲ ಅಂತ ಕೇಳಿದೆ ನಾನು. ಕೇವಲ ನಿನ್ನನ್ನು ನಿಂದಿಸಿದ ಮಾತ್ರಕ್ಕೆ ನಿನ್ನ ದಿವ್ಯ ದರ್ಶನ ನನಗೆ ಆಯಿತು ಅಂತಾದ್ರೆ ಈ ಪ್ರಪಂಚದಲ್ಲಿ ನನ್ನಂತ ಧನ್ಯರು, ನನ್ನಂತ ಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನ್ನ ಸಾಕ್ಷಾತ್ಕಾರ ನನಗಾಗಿದೆ. ಬೆಲ್ಲದ ತುಂಡನೊಬ್ಬ ಪ್ರೀತಿಯಿಂದ ಹೋಗಿ ಕಚ್ಚಲಿ, ಆಗ ಬೆಲ್ಲ ಸಿಹಿಯ ಅನುಭವವನ್ನೇ ಕೊಡ್ತದೆ. ಮತ್ತೊಬ್ಬ ಸಿಟ್ಟಿನಿಂದ ಹೋಗಿ ಬೆಲ್ಲವನ್ನು ಕಚ್ಚಲಿ, ಆಗಲೂ ಬೆಲ್ಲ ಸಿಹಿಯ ಅನುಭವವನ್ನೇ ಕೊಡ್ತದೆ. ನಿನ್ನನ್ನು ದ್ವೇಷಿಸಿದವರಿಗೂ ನಿನ್ನನ್ನು ಪೂಜಿಸಿದವರಿಗೂ ಕೊನೆಯ ಕ್ಷಣದಲ್ಲಿ ನಿನ್ನ ದಿವ್ಯ ದರ್ಶನ ಆಗ್ತದೆ ಅಂತ ನನ್ನ ಬಳಿಕೆ ಜ್ವಲಂತ ಸಾಕ್ಷಿಯಾಗಿದೆ. ಕೃಷ್ಣದೇವ, ನೀವಿಬ್ಬರೂ ಇದ್ದೀರಿ, ನಾವಿಬ್ಬರು ಇದ್ದೇವೆ. ದೇವ, ನನಗೂ ಒಂದು ಸಣ್ಣ ಅಹಂಕಾರ ಇತ್ತು. ಈ ಪ್ರಪಂಚದಲ್ಲಿ ನನ್ನಷ್ಟು ರೂಪವತಿ ಬೇರೆ ಯಾರು ಇಲ್ಲ ಎನ್ನುವ ಹಾಗೆ ನನ್ನ ಅಹಂಕಾರವನ್ನು ನೀರಿಸಿದವ ನೀವು. ದೇವರೇ, ಸತಿಪತಿಗಳ ನೀವಿಬ್ರು ಒಂದಾಗಿ ಬಂದಿದ್ದೀರಿ. ನಾವು ಕೊಡುವಂತ ಆತಿಥ್ಯವನ್ನ ಪೂಜೆಯನ್ನ ಸ್ವೀಕರಿಸಿ ನಾವು ನಿಮ್ಮ ಇಷ್ಟದಂತ ಮಾತಾ ಕಲಾವಿದರ್ಗಳ ಸೊಲಮೇಲೆ ಆ ಮಾನಾದಿಗದ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡ ಪಂದಕ್ಕೆ ನೋಡ್ಮ.